ಹಲೋ ನಮಸ್ತೆ ವೀಕ್ಷಕರೇ, ಕರೆಂಟ್ ಅಫೇರ್ಸ್ನಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ವಿಶೇಷವಾಗಿ ಒಂದು ವಿದ್ಯಾರ್ಥಿಗಳು ಸಮಾಜಕ್ಕೆ ಸಲ್ಲಿಸುವ ಸೇವೆಯನ್ನು ಕುರಿತಂತೆ ಒಂದು ವಿಶೇಷವಾದಂಥ ಸಂಚಿಕೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಪ್ರಯತ್ನದಲ್ಲಿ ನನ್ನೊಟ್ಟಿಗೆ 3 ಜನ ಯುವಕರು, 3 ಜನ ವಿದ್ಯಾರ್ಥಿಗಳು, ಪದವಿಯನ್ನು ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನನ್ನೊಟ್ಟಿಗಿದ್ದಾರೆ. ಆ ವಿದ್ಯಾರ್ಥಿಗಳು ತಮ್ಮದೇ ಆದಂಥ ಒಂದು ಬಳಗವನ್ನು ಕಟ್ಟಿಕೊಂಡು ಒಂದು ಅಸಹಾಯಕ ಕುಟುಂಬಕ್ಕೆ ಒಂದು ಆರೋಗ್ಯದ ತೊಂದರೆಯನ್ನು ಎದುರಿಸಿರುತ್ತಿರುವಂತಹ ಒಂದು ಮಗುವಿಗೆ ಸಾಕಷ್ಟು ಸಹಾಯ ಧನವನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡುವ ಪ್ರಯತ್ನವನ್ನು ಮಾಡಿದಂಥವರು. ಹಾಗಾಗಿ ಮಾನವೀಯತೆಯನ್ನು ಮೆರೆದ ವಿದ್ಯಾರ್ಥಿಗಳು ಅಂತಕ್ಕಂಥ ಒಂದು ಅಡಿಬರಹದ ಶೀರ್ಷಿಕೆ ಇವತ್ತಿನ ಸಂಚಿಕೆಗಿದೆ. ಈ ಒಂದು ಸಂಚಿಕೆಗೆ 3 ಜನ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಕಾಲೇಜಿನ ವ್ಯಾಸಂಗದ ಬದುಕಿನೊಟ್ಟಿಗೆ ಒಂದಷ್ಟು ವಿಶೇಷವಾಗಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಆಸಕ್ತಿಯನ್ನು ಉಳ್ಳಂಥವರಿದ್ದಾರೆ. ಅವರನ್ನ ಕಾರ್ಯಕ್ರಮದಲ್ಲಿ ಪರಿಚಯಿಸಿಕೊಂಡು, ಅವರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡಿಕೊಂಡು, ಅವರ ಒಂದಷ್ಟು ಮುಂದಿನ ಆಶಯಗಳು ಏನಿದೆ ಮತ್ತು ಅವರು ಇದುವರೆಗೂ ಏನೇನು ಮಾಡ್ತಾ ಇದ್ರು ಮತ್ತು ಆ ಒಂದು ಕುಟುಂಬಕ್ಕೆ, ಆ ಒಂದು ಸಮಾಜದ ಪ್ರತಿಕ್ರಿಯೆ ಹೇಗಿದೆ, ಈಗೆಲ್ಲ ಒಂದಷ್ಟು ವಿಚಾರಗಳನ್ನು ಅವ್ರ ಜೊತೆಗೆ ಹಂಚಿಕೊಳ್ಳೋಣ. ಹಾಗಿದ್ದರೆ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಈಗ ಅತಿಥಿಗಳನ್ನು ನಾವು ಬರಮಾಡಿಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸುಭಾಷ್ ಅಂತಕ್ಕಂಥವರು BA ಪದವಿಯನ್ನು ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿ ನಮ್ಮೊಟ್ಟಿಗಿದ್ದಾರೆ. ಸುಭಾಷ್ ಅವರ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ. ಸರ್. ಹಾಗೆ ನಮ್ಮೊಟ್ಟಿಗೆ ಸವಿತಾ ಅಂತಕ್ಕಂಥವ್ರು ಕೂಡ ಪದವಿ ವ್ಯಾಸಂಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಮತ್ತು ಒಂದು ಈ ರೀತಿಯ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಈ ವಿದ್ಯಾರ್ಥಿನಿಯನ್ನು ಕೂಡ ನಾವು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡ್ಕೊಂಡು. ಸವಿತಾ ಅವರೇ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ, ವೆಲ್ಕಮ್. ಹಾಗೆ ಪ್ರಕಾಶ್ ಅಂತಕ್ಕಂಥವರು ಕೂಡ ಕೋಟೇಶ್ವರದ ಕಾಲೇಜಿನಲ್ಲಿ ಈ 3 ಕೂಡ ಪದವಿಯ ವ್ಯಾಸಂಗದಲ್ಲಿ ತೊಡಗಿರತಕ್ಕಂಥವ್ರು. ಇವರು ಕೂಡ ಇವರ ಸ್ನೇಹ ಬಳಗವನ್ನು ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರು. ಇವರು ನಮ್ಮಲ್ಲಿ ಪ್ರಕಾಶ್ ಕೂಡ ಇದ್ದಾರೆ. ಪ್ರಕಾಶ್ ಅವರೇ ಕಾರ್ಯಕ್ರಮದಲ್ಲಿ ಸ್ವಾಗತ, ನಮಸ್ತೆ. ಪ್ರಕಾಶ್ ಮತ್ತು ಸವಿತಾ ಮತ್ತು ಸುಭಾಷ್ 3 ಜನ ಕೂಡ ತಮ್ಮ ಒಂದು ಸ್ನೇಹ ಬಳಗದ ಪ್ರತಿನಿಧಿಗಳಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಾಕೆ ಅಂತಕ್ಕಂಥದ್ದನ್ನು ನಾನು ಆರಂಭಕ್ಕೆ ಹೇಳೋ ಪ್ರಯತ್ನವನ್ನು ತಮಗೆ ಮಾಡಿದೆ. ಇವತ್ತು ಮಾನವೀಯತೆಯನ್ನು ಮೆರೆದ ವಿದ್ಯಾರ್ಥಿಗಳು ಅಂತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ಬರ್ತಾ ಇದೆ. ಯಾಕೆಂದರೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ಅಸಹಾಯಕ ಕುಟುಂಬಗಳು ಒಮ್ಮೊಮ್ಮೆ ಜೀವನದಲ್ಲಿ ಏಳು ಬೀಳು ಕಾಣುವುದು ಸಹಜ. ಅದು ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಬರ್ತಕ್ಕಂಥದ್ದು. ಆ ರೀತಿಯಾಗಿ ಏಳು ಬೀಳು ನಡೆದಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಯಾವ ರೀತಿಯಾಗಿ ನಾವು ಒಂದು ಸಮಾಜ ಬಾಂಧವರಿಗೆ ಅಥವಾ ಅಸಹಾಯಕರಿಗೆ ಪ್ರತಿಸ್ಪಂದನೆಯನ್ನು ನೀಡಬಹುದು, ಅದು ಹಣ ಮಾತ್ರ ಅಲ್ಲ, ಇನ್ನೂ ಕೂಡ ಸೇವೆಗಳಿಂದಲೂ ಕೂಡ ನೀಡಬಹುದು ಅನ್ನುವ ಒಂದು ಕೆಲಸವನ್ನು, ಚಟುವಟಿಕೆಯನ್ನು ಈ ವಿದ್ಯಾರ್ಥಿಗಳ ಸ್ನೇಹ ಬಳಗ ಮಾಡಿದೆ. ಆ ಬಗ್ಗೆ ಮೊದಲಿಗೆ ಅವರು ಮಾಡಿರ್ತಕ್ಕಂಥ ಒಂದು ಪುಟ್ಟ ಒಂದು ಚಟುವಟಿಕೆಗಳು ಮತ್ತು ಒಂದು ಅಸಹಾಯಕ ಕುಟುಂಬಕ್ಕೆ ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಒಂದು ದೃಶ್ಯ ಮಾಲಿಕೆ ಬರ್ತಾ ಇದೆ. ಆ ದೃಶ್ಯ ಮಾಲಿಕೆಯನ್ನು ನೋಡಿಕೊಂಡು ಅವರೊಟ್ಟಿಗೆ ಚರ್ಚೆಯನ್ನು ಆರಂಭ ಮಾಡೋಣ. ಆ ಮಗುವಿಗೆ 3 ವರ್ಷ. ಆದರೆ ವಿಧಿಯ ಕ್ರೂರ ಲೀಲೆಗೆ ಮಗುವಿನ ಕುಟುಂಬ ಒಳಗಾಗಿದೆ. ಅತಿ ಚಿಕ್ಕ ಪ್ರಾಯದಲ್ಲೇ ದೇಹದ ಎಲುಬಿನೊಳಗೆ ಅಸ್ಥಿಮಜ್ಜೆಯ ಕೊರತೆಯಿಂದಾಗಿ ದೇಹದಲ್ಲಿ ರಕ್ತದ ಉತ್ಪತ್ತಿಯನ್ನೇ ಕಾಣಲಾಗದ ಆ ಪುಟ್ಟ ಮಗುವಿನ ಭವಿಷ್ಯ ಕತ್ತಲಲ್ಲಿದೆ. ಆಕೆ ಕುಂದಾಪುರ ಹೆಮ್ಮಾಡಿಯ ಸುಳ್ಸೆ ಗ್ರಾಮದ ನಿವಾಸಿ ಗ್ರೀಷ್ಮಿತಾ. ಹೇಳಿ ಕೇಳಿ ಬಡತನದ ಕುಟುಂಬ. ಹೊಟ್ಟೆಗೆ ಹಿಟ್ಟಿಲ್ದೇ ಇದ್ರೂ ಹುಟ್ಟಿದ ಮಗುವಿಗೆ ಆರೋಗ್ಯ ಬೇಕು ಅನ್ನೋ ತೀವ್ರ ಹಂಬಲದೊಂದಿಗೆ ಅಲಿದಾಡಿದ ಊರುಗಳಿಲ್ಲ, ನೋಡದ ವೈದ್ಯರಿಲ್ಲ. ಆದರೆ ಪರಿಹಾರ ಮಾತ್ರ ಇದುವರೆಗೂ ಸಿಕ್ಕಿಲ್ಲ. ಕೊನೆಗೆ ಸುತ್ತಾಡಿ ಸೇರಿದ್ದು ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ. ಅಲ್ಲಿ ವೈದ್ಯರು ಹೇಳಿದ ಮಾತು ಕೇಳಿದ ದಂಪತಿಗಳು ದಿಕ್ಕು ಕಾಣದೆ ದಂಗಾಗಿ ಹೋಗಿದ್ದಾರೆ. ವೈದ್ಯರ ಪ್ರಕಾರ ಗ್ರೀಷ್ಮಿತಾ ದೇಹದಲ್ಲಿ ತಾನಾಗಿಯೇ ರಕ್ತದ ಉತ್ಪತ್ತಿಯಾಗಬೇಕಾದ್ರೆ ಶಸ್ತ್ರಚಿಕಿತ್ಸೆ ಅಗತ್ಯ. ಅದಕ್ಕೆ ತಗುಲುವ ವೆಚ್ಚ ಬರೋಬ್ಬರಿ 35 ಲಕ್ಷ ರೂಪಾಯಿಗಳು. ದಿಕ್ಕು ಕಾಣದ ಮಗುವಿನ ಪೋಷಕರು ಮಾಧ್ಯಮಗಳ ಮೊರೆ ಹೋಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಗ್ರೀಷ್ಮಿತಾ ಆರೋಗ್ಯ ಸಮಸ್ಯೆ ಹರಿದಾಡ್ತಾ ಇರೋದನ್ನ ಗಮನಿಸಿದ ಕೋಟೇಶ್ವರದ ಕಾಳಾವರ ಶ್ರೀ ವರದರಾಜ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ನಿತ್ಯಾನಂದ ಗಾಂವ್ಕರ್ ತಮ್ಮ ಸಹೋದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಸಮಸ್ಯೆಗೆ ಸ್ಪಂದಿಸಲು ಇಚ್ಛಿಸಿದ ಕಾಲೇಜಿನ ವಿದ್ಯಾರ್ಥಿಗಳು ಗ್ರೀಷ್ಮಿತಾ ಆರೋಗ್ಯ ಸುಧಾರಣೆಗೆ ಹಣ ಸಂಗ್ರಹಿಸಲು ಮುಂದಾಗ್ತಾರೆ. ವಾರಗಟ್ಟಲೆ ಊರೂರು ಸುತ್ತಿದ ವಿದ್ಯಾರ್ಥಿಗಳು ಒಟ್ಟು 1,42,000 ರೂಪಾಯಿಗಳನ್ನು ಸಂಗ್ರಹಿಸುತ್ತಾರೆ. ನಮ್ಮ ವಿದ್ಯಾರ್ಥಿಗಳೆಲ್ಲ ಬಂದು ನಮ್ಮ ಕೈಯಿಂದ ಆದಂಥ ಒಂದು ಕಿಂಚಿತ್ ಸಹಾಯವನ್ನು ನಾವು ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೇವೆ. ಇದಕ್ಕೆ ನಿಮ್ಮ ಒಂದು
ಒಪ್ಪಿಗೆ ಬೇಕಂತ ಹೇಳಿದಾಗ ನಾನು ಮುಕ್ತ ಮನಸ್ಸಿನಿಂದ ನನ್ನ ಸ್ಟಾಫ್ನೊಟ್ಟಿಗೆ ಡಿಸ್ಕಸ್ ಮಾಡಿ ನನ್ನ ಒಪ್ಪಿಗೆಯನ್ನು ನೀಡಿದೆ. ಅದೇ ರೀತಿಯಲ್ಲಿ ನನ್ನೆಲ್ಲ ವಿದ್ಯಾರ್ಥಿಗಳು ತುಂಬ ಶಿಸ್ತುಬದ್ಧವಾಗಿ ಅನೇಕ ಕಡೆಯಲ್ಲಿ ದೇಣಿಗೆಯನ್ನು ಪಡೆಯುವುದರ ಮೂಲಕ ಆ ಮಗುವಿಗೆ ಇವತ್ತು ಸುಮಾರಾಗಿ 1,42,000 ಹಣವನ್ನು ಇವತ್ತು ಹಸ್ತಾಂತರ ಮಾಡಿದ್ದೇವೆ. ಹೀಗೆ ಸುಮಾರು 1,42,000 ಅಮೌಂಟ್ ಕಲೆಕ್ಟ್ ಮಾಡಿದ್ದೀವಿ. ಅದೊಂದು ದೊಡ್ಡ ಹೆಮ್ಮೆ ನಮಗೆ. ನಾವು ಈ ವರ್ಷಕ್ಕೆ ನಮ್ಮ ಫ್ರೆಂಡ್ಸು ಒಂದು 15 ಜನ ತುಂಬಾ ಸಪೋರ್ಟ್ ಮಾಡಿದರು. ನಾವು ಎಲ್ಲ ಕಡೆ ಹೋಗೋದಕ್ಕೆ ಎಲ್ಲ ವಿಷಯಕ್ಕೂ ನಮ್ಮ ಜೊತೆನೇ ಇದ್ದರು. ಯಾರು ನಮ್ಮನ್ನು ಒಂದು ಬಿಟ್ಟು ಹೋಗೋ ಥರ ಇರಲಿಲ್ಲ. ನಮ್ಮ ರಿಲೇಟಿವಲ್ಲೇ ಒಬ್ಬ ಹುಡುಗಿ ಇದನ್ನು ನನಗೆ ಹೇಳಿದ್ರು. ಅದ ನಂತರ ಇದನ್ನು ನನ್ನ ಫ್ರೆಂಡ್ಸ್ ಹತ್ರ ಡಿಸ್ಕಷನ್ ಮಾಡಿದೆ. ಯಾರು ಕೂಡ ಬ್ಯಾಡ್ ಅಂತ ಹೇಳಿದೆ, ಒಳ್ಳೆ ಒಪಿನಿಯನ್ನಿಂದ ಎಲ್ಲರೂ ಕೂಡ ಮುಂದೆ ಬಂದು ಸಹಾಯ ಮಾಡಿದ್ದಾರೆ. ಹಣ ಸಂಗ್ರಹಕ್ಕೆ ಮುಂದಾದ ವಿದ್ಯಾರ್ಥಿಗಳ ಸಾಮಾಜಿಕ ಕಳಕಳಿ ಮೆಚ್ಚುವಂತದ್ದು. ತಮ್ಮಂತೆಯೇ ಇರುವ ಇತರ ವಿದ್ಯಾರ್ಥಿಗಳಿಗೆ ಇವರು ಸ್ಫೂರ್ತಿಯಾಗಿದ್ದಾರೆ. ಗ್ರೀಷ್ಮಿತಾ ಆರೋಗ್ಯ ಸುಧಾರಣೆಗೆ 35 ಲಕ್ಷ ರೂಪಾಯಿಗಳ ಅಗತ್ಯವಿದ್ದು, ವಿದ್ಯಾರ್ಥಿಗಳು ಒಟ್ಟು ಹಾಕಿದ 1.5 ಲಕ್ಷ ರೂಪಾಯಿ ಸೇರಿ 4 ಲಕ್ಷ ರೂಪಾಯಿ ಸಂಗ್ರಹವಾಗಿದೆ. ಆದರೆ ಉಳಿದ 31 ಲಕ್ಷ ರೂಪಾಯಿಗಳನ್ನ ಬಡ ಕುಟುಂಬ ಒಟ್ಟು ಹಾಕಿದ್ರೆ ಮಾತ್ರ ಗ್ರೀಷ್ಮಿತಾ ಬದುಕು ಹಸನಾಗಬಹುದು. ಗ್ರೀಷ್ಮಿತಾ ಆರೋಗ್ಯಕ್ಕೆ ತಮ್ಮ ದೇಣಿಗೆ ಸಲ್ಲಿಸುವವರು ಆಕೆಯ ತಂದೆ ಮಧುಕರ ಅವರ 9945978437 ಸಂಖ್ಯೆಯನ್ನ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು. ಗ್ರೀಷ್ಮಿತಾ ಶಸ್ತ್ರಚಿಕಿತ್ಸೆಗೆ ಹಣಕಾಸಿನ ಅನುಕೂಲ ಒದಗಿ ಬರಲಿ. ಆಕೆಯ ಶಸ್ತ್ರಚಿಕಿತ್ಸೆ ಯಾವುದೇ ತೊಡಕಿಲ್ಲದೆ ಯಶಸ್ವಿಯಾಗಿ ನಡೆಯಲಿ. ಆಕೆ ಬೇಗ ಗುಣಮುಖಳಾಗಲಿ ಅನ್ನೋದು ನಮ್ಮ ಹಾರೈಕೆ. ಜೈಶೇಖರ್ ಮಡಪ್ಪಾಡಿ, ಸ್ಪಂದನ ನ್ಯೂಸ್, ಕುಂದಾಪುರ. ಎಸ್ ವೀಕ್ಷಕರೇ, ನಮ್ಮ ಕುಂದಾಪುರದ ಸ್ಪಂದನ ಪ್ರತಿನಿಧಿಗಳಾದಂಥ ಜಯಶೇಖರ್ ಮಡಪಾಡಿಯವರು ಈ ಒಂದು ವರದಿಯನ್ನು ಮಾಡಿದ್ದಾರೆ. ಈ ವರದಿಯಿಂದ ಪ್ರೇರಿತರಾದಂಥ ವಿದ್ಯಾರ್ಥಿಗಳು ಏನು ತಮ್ಮ ಸಾಮಾಜಿಕ ಕಳಕಳಿಯನ್ನು ಅಥವಾ ಕಾಳಜಿಯನ್ನು ವ್ಯಕ್ತಪಡಿಸುವ ಹಿನ್ನೆಲೆಯಲ್ಲಿ ಸುಮಾರು 1.5 ಲಕ್ಷದಷ್ಟು ಹಣವನ್ನು ಸಂಗ್ರಹ ಮಾಡಿ ಆ ಒಂದು ದಂಪತಿಗಳಿಗೆ ಮಗುವಿನ ಆರೋಗ್ಯಕ್ಕಾಗಿ ಕೊಟ್ಟಿದ್ದು ಬಹಳ ವಿಶೇಷ. ಬನ್ನಿ ಈ ಬಗ್ಗೆ ಈ ಒಂದು ಪ್ರಕ್ರಿಯೆ ಮಧ್ಯೆ ಅವರ ಚಟುವಟಿಕೆಗಳು, ಅವರ ಅನುಭವಗಳು ಹೇಗಿತ್ತು, ಜೊತೆಗೆ ಮುಂದೆ ಆ ಒಂದು ಕುಟುಂಬಕ್ಕೆ ಆಗಿರ್ಬೋದು, ಸಮಾಜದಲ್ಲಿ ಈ ರೀತಿಯಾದಂಥ ಸ್ಪಂದನೆಗಳು ಯಾವ ರೀತಿಯಾಗಿರುತ್ತೋ ಅನ್ನುವ ಹಿನ್ನೆಲೆಯಲ್ಲಿ ಅವರೊಟ್ಟಿಗೆ ಒಂದಷ್ಟು ಮಾತುಕತೆಯನ್ನು ಮಾಡೋಣ. ಎಸ್ ಸುಭಾಷ್ ಅವರೇ, ಭಾಳ ಮುಖ್ಯವಾಗಿ ನಿಮ್ಮ ಮೂವರಿಗೂ ಕೂಡ ಒಂದು ಸಾಕಷ್ಟು ಅಭಿನಂದನೆಗಳನ್ನು ನಮ್ಮ ವಾಹಿನಿ ಕಡೆಯಿಂದ, ನಮ್ಮ ಸಮಾಜದ ಕಡೆಯಿಂದ ನಾನು ಮೊದಲಿಗೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಎಸ್, ಯಾಕಂದರೆ ವಿದ್ಯಾರ್ಥಿಗಳು ಇವತ್ತು ತಾವಾಯಿತು, ತಮ್ಮ ಅಭ್ಯಾಸ ಆಯಿತು, ಶಾಲೆ ಮುಗಿದ ತಕ್ಷಣ ಒಂದಷ್ಟು ಮಜಾ ಮನೋರಂಜನೆ ಆಯಿತು ಅಂತೇಳಿ ಸಮಯವನ್ನು ಕಳೀತಕ್ಕಂಥ ಕಾಲ ಇದು. ಅದರಲ್ಲಿ ವಿದ್ಯಾರ್ಥಿಗಳು ಸಮಾಜದಲ್ಲಿ ಒಂದಷ್ಟು ಭಾಳ ಮುಖ್ಯವಾಗಿ ಒಂದು ಸಮಾಜದಲ್ಲಿ ಅಸಹಾಯಕರು ನಮ್ಮವರು, ಅವರಿಗೆ ಸ್ಪಂದನೆಯನ್ನು ನಾವು ನೀಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಚಟುವಟಿಕೆಗಳು ಸಮಾಜಕ್ಕೆ ಉತ್ತಮವಾದಂಥ ನಿದರ್ಶನವನ್ನು, ಮಾದರಿಯನ್ನು ಕೊಡ್ತಕ್ಕಂಥದ್ದು ಅದು ನಿಮ್ಮಿಂದ ಆರಂಭವಾಗಿದ್ದು ಭಾಳ ಖುಷಿಯ ಸಂಗತಿ. ಇದು ಮುಂದುವರಿಲಿ ಎಂದು ಕೂಡ ನಾನು ಸದಾಶಯ ವ್ಯಕ್ತಪಡಿಸ್ತೇನೆ. ಎಸ್, ಹಾಗೆ ಸುಭಾಷ್ ಅವರೇ, ಮೊದಲಿಗೆ ಈ ಒಂದು ವಿಚಾರ ನಿಮಗೆ ಗೊತ್ತಾಗಿದ್ದು ಎಲ್ಲಿ? ಈ ರೀತಿಯಾದಂಥ ಒಂದು ಕುಟುಂಬ ಅಸಹಾಯಕ ಸ್ಥಿತಿಯಲ್ಲಿದೆ, ಇವರಿಗೆ ನಾವು ಸ್ಪಂದಿಸಬಹುದು ಅಂತಕ್ಕಂಥ ವಿಚಾರ ಎಲ್ಲಿ ನಿಮಗೆ ಆರಂಭವಾಯಿತು ಅಂತ? ಇದು ಆರಂಭ ನಮ್ಮ ಫ್ರೆಂಡ್ ಪ್ರಕಾಶ್ ಅಂತ. ಅವನು ಸಾಧಾರಣ ನಮ್ದು ಫೈನಲ್ ಇಯರ್ ಎಕ್ಸಾಮ್ ಎಂಡ್ ಆಗ್ತಾ ಕಾಲ್ ಮಾಡಿ ವಿಷಯ ಹೀಗಿದೆ ಅಂತ ಸಂಪೂರ್ಣ ಮಾಹಿತಿ ಕೊಟ್ಟ. ಓಕೆ, ನಾವೆಲ್ಲ ಸ್ಟೂಡೆಂಟ್ ಎಲ್ಲ ಒಟ್ಟಾಗಿ ಹೋಗುವ, ಹೀಗೆ ಮಾಡುವ ಅಂತ ಅವನ ಗೈಡೆನ್ಸ್ ಮೂಲಕ ಹೋಗಿದ್ದೆ. ಖಂಡಿತ ಆ ಮೂಲಕ ನಾವು ಆರಂಭ ಮಾಡಿದ್ರಿ. ಎಸ್ ಸವಿತಾ ಅವರೇ, ಹಾಗೆ ನಿಮಗೆ ಇದನ್ನು ಮಾಡಬೇಕು, ಈ ರೀತಿಯಾಗಿ ನಾವು ಇವರಿಗೆ ಸ್ಪಂದಿಸಬಹುದು ಅಂತಕ್ಕಂಥ ವಿಚಾರ ಹೊಳೆದಿದ್ದೆ ಹೇಗೆ? ಆ ಮಗು ನಂಗೆ ರಿಲೇಷನ್ ಆಗ್ಬೇಕು. ಓಕೆ ಓಕೆ, ಅದು ನಂದು ಅತ್ತೆ ಮಗಳೊಬ್ಳು ಹೀಗೆ ಹೇಳಿದ್ಲು, ಫೋಟೋಸ್ ಕಳಿಸಿ ವಾಟ್ಸಪ್ ಅಲ್ಲಿ, ಇದು ಇಂಥವ್ರ ಮಗು ಅಂತೇಳಿ. ನಂಗೆ ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ ಆ ಮಗು ಹುಷಾರಿಲ್ಲ ಅಂತೇಳಿ. ಗೊತ್ತಾದ ಕೂಡ ನಾವು ಹೆಂಗಿದ್ರು ಎಕ್ಸಾಮ್ ಆಯ್ತು, ಎಂಥವ್ರು ಒಂದು ಒಳ್ಳೆ ಕೆಲಸ ಮಾಡು ಅಂತೇಳಿ ಒಂದು ಮನ್ಸಲ್ಲಿ ಇದ್ದಿತ್ತು. ಸೊ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ದೆ, ಹಾ ಮಾಡುವ, ಟ್ರೈ ಮಾಡುವ ಅಂತ ಹೇಳ್ರು. ಆಮೇಲೆ ಕಾಲೇಜಿಗೆಲ್ಲ ಬಂದು ಎಲ್ಲ ಫುಲ್ ಮಾತಾಡಿ ನಂತರ ಎಲ್ಲ ಆಯ್ತಂತ ಹೇಳಿ ಎಲ್ರದ್ದು ಒಳ್ಳೆ ಒಪಿನಿಯನ್ ಬಂದು ನೆಕ್ಸ್ಟ್ ಎಲ್ಲರೂ ಹೊರಡ್ತು. ಫೈನ್ ಫೈನ್, ವೆರಿ ಫೈನ್. ಆಗ ನೀವು ಮೊದಲಿಗೆ ಹೋಗಿದ್ದು ನಿಮ್ಮ ಪ್ರಿನ್ಸಿಪಾಲರ ಬಳಿಗೆ? ಹಾ ಹೌದು, ಅವ್ರ ಹತ್ರ ಪರ್ಮಿಷನ್ ಕೇಳಲೇಬೇಕಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ಹೊರಗಡೆ ಕೇಳ್ತಾರೆ ನೀವು ಪರ್ಮಿಷನ್ ತಗೊಂಡಿದ್ರಾ ಇಲ್ವಾ ಅಂತೇಳಿ. ಅದಕ್ಕೋಸ್ಕರ ಪ್ರಿನ್ಸಿಪಾಲ್ರ ಹತ್ರ ಪರ್ಮಿಷನ್ ಕೇಳಿತ್ತು. ಮತ್ತೆ ಯೂನಿಫಾರ್ಮ್ ನಮ್ದು ಫೈನಲ್ BA ಮುಗ್ದಾಯ್ತಲ್ಲ, ಯೂನಿಫಾರ್ಮ್ ಹಾಕೊಂಡ್ರೆ ಸ್ವಲ್ಪ ಜನ ಜಾಸ್ತಿ
ಸ್ಪಂದನೆ ಮಾಡ್ಬೋದು ಅಂತ ಹೇಳಿ ಸರ್ ಹತ್ರ ಯೂನಿಫಾರ್ಮ್ ಪರ್ಮಿಷನ್ ಕೇಳ್ತು. ಓಕೆ. ಆಯ್ತು ಹಾಕೊಂಡು ಹೋಗಿ ಅಂತ ಹೇಳಿ ಹೇಳಿದ್ರು. ಎಸ್, ಅದಾದ ನಂತರ ಪ್ರಕಾಶ್ ಅವರೇ, ತಮಗೆ ನಾನು ಕೇಳೋದು, ನಿಮ್ಮ ಪ್ರಿನ್ಸಿಪಾಲ್ ಹತ್ರ ಈ ವಿಚಾರವನ್ನು ಹೇಳುವಾಗ ನೀವು ಯಾವ ರೀತಿ ಒಂದು ಚರ್ಚೆಯನ್ನು ಮಾಡ್ಕೊಂಡ್ರಿ, ಮತ್ತು ಆ ಕುಟುಂಬಕ್ಕೆ ಏನಾದರೂ ಮುಂಚೆ ಭೇಟಿಯಾಗಿದ್ದು ಆ ಥರ ಏನಾದರೂ ವಿಷಯ ಆಗಿದ್ದ? ಕುಟುಂಬನ ಮುಂಚೆ ಭೇಟಿ ಏನಾಗಿರ್ಲಿಲ್ಲ. ನಂಗೂ ವಾಟ್ಸಪ್ಪಲ್ಲಿ ಫಸ್ಟ್ ಇವಳೇ ಹೇಳಿದ ವಿಷಯ. ಅಂದ್ರೆ ನಾವು ಮೊದಲು ಒಂದು ಟೈಮಲ್ಲಿ ಒಂದು ಹುಡುಗಿಗೆ ಒಂದು ಹೆಲ್ಪ್ ಮಾಡ್ಬೇಕಂತ ಪ್ಲಾನ್ ಮಾಡಿತ್ತು ಫಸ್ಟೇ. ಬಟ್ ಆಮೇಲೆ ಅದು ವಿಷಯನೇ ಇರಲಿಲ್ಲ. ಅದು ಹುಡುಗಿ ಸುಮ್ಮನೆ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಹತ್ರ ಆ ಥರ ಅಮೌಂಟ್ ಕಲೆಕ್ಟ್ ಮಾಡಿ ಅಂತ ಹೇಳಿದ್ಲ. ಆದ್ರಿಂದ ಅದನ್ನಲ್ಲಿಗೆ ಅವತ್ತು ಕೈ ಬಿಟ್ಟಿತ್ತು ಅದನ್ನ. ಆ ನಂತರ ಇವಳು ಸವಿತಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳಿದೆ, ಹಿಂಗಿದೆ, ಒಂದ್ಸಲ ನಾವು ಆ ಥರ ಮಾಡ್ಬೇಕು ಅನ್ಕೊಂಡಿದ್ವಲ್ಲ, ಆಗ ಅದನ್ನ ಇವಾಗ ಮಾಡೋಣ ಅಂದ್ಲು. ಆದ್ರಿಂದ ನಮಗೂ ಕಾಲೇಜ್ ಬಿಟ್ಟಿತ್ತು, ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಟೈಮ್ ಫ್ರೀ ಇದ್ರು. ಆದ್ರಿಂದ ಹೀಗೆ ಮಾಡಿದ್ರೆ ಒಂದು ನಾವು ಎಲ್ಲರೂ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಕಾಲೇಜಿಗೆ ಬರೋದ್ರಿಂದ ಆ ಕಷ್ಟದ ಅರಿವಿತ್ತು ಎಲ್ಲರಿಗೂ. ಆದ್ರಿಂದ ಒಂದು ಹೆಲ್ಪ್ ಆಗ್ಲಿ ಅಂತ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಒಂದು ಕೆಲಸ ಕೈ ಹಾಕಿದ್ವಿ. ಫಸ್ಟ್ ನಾವು ಪ್ರಿನ್ಸಿಪಾಲ್ ಅನ್ನು ಬಿಟ್ಟಿದ್ದಾಗ ಪ್ರಿನ್ಸಿಪಾಲ್ ನಮ್ಗೆ ತುಂಬಾನೇ ಒಳ್ಳೆ ಸಪೋರ್ಟ್ ಮಾಡಿದ್ರು. ಮತ್ತೆ ಲೆಕ್ಚರ್ಸ್ ಎಲ್ಲಾದ್ರೂ ಒಳ್ಳೆ ಕೆಲಸ, ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಮಾಡಿ ಪರವಾಗಿಲ್ಲ ಅಂದ್ರು. ಆದ್ರಿಂದ ನಮಗೂ ಒಂಥರ ನಮ್ಮ ಖುಷಿ ಜಾಸ್ತಿ ಆಯ್ತು. ಮತ್ತು ಮತ್ತು ನಾವು ಕಾಲೇಜಲ್ಲೇ ಅದಕ್ಕೆ ಅಮೌಂಟ್ ಕಲೆಕ್ಟ್ ಮಾಡಿ ಬಾಕ್ಸ್ ಎಲ್ಲ ಕಾಲೇಜಲ್ಲೇ ರೆಡಿ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇದ್ರು ಕಾಲೇಜಿಗೆ, ಎಲ್ಲ ಅಲ್ಲೇ ರೆಡಿ ಮಾಡಿದ್ವಿ. ಆ ನಂತರ ಒಂದು ದಿನ ಫಿಕ್ಸ್ ಮಾಡಿ ಆವತ್ತಿಂದ ಹೊರಡೋದು ಅಂತ ಫಿಕ್ಸ್ ಆಯ್ತು. ಆಮೇಲೆ ಫಸ್ಟ್ ಕೋಟೇಶ್ವರನೇ ಹೋಗಿದ್ವಿ. ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಇತ್ತು ಕೋಟೇಶ್ವರದಲ್ಲಿ. ಅದಂತೂ ನಾವು ಕಲೆಕ್ಟ್ ಮಾಡೋಕೆ ಮತ್ತು ಹೆಚ್ಚು ಅಮೌಂಟ್ ಕಲೆಕ್ಟ್ ಮಾಡ್ಲಿಕ್ಕೆ ಒಂದು ಅದೇ ಆಧಾರ ಆಗಿರ್ಬೋದು. ಈ ವಿಷಯ ಕೆಲವರು ಮಧ್ಯ ಕೆಲವ್ರು ಹೇಳ್ತಾರೆ, ನಿಮ್ಗೆ ಮಾಡೋ ಬೇರೆ ಕೆಲಸ ಇಲ್ಲ, ಇದ್ಯಾಕೆ ಮಾಡ್ತೀರಾ, ಕಾಲೇಜ್ ಮುಗೀತು, ಸುಮ್ಮನೆ ಮನೆ ಕೂತ್ಕೊಂಡು ಕೆಲಸ ಹುಡುಕಿ ಅಂತ. ಆದ್ರೂ ನಮ್ಗೆ ಹೆಚ್ಚಿನ ಸಪೋರ್ಟ್ ಮಾಡೋರು ಇದ್ರು. ಅದೊಂದು ಆತ್ಮವಿಶ್ವಾಸದಿಂದ ಮತ್ತೆ ಮುಂದೆ ಹೋದ್ವಿ. ಅದೊಂದು ಒಳ್ಳೆ ದೊಡ್ಡ ಅಮೌಂಟೇ ಕಲೆಕ್ಟ್ ಆಯ್ತು. ತುಂಬಾನೇ ಖುಷಿ ಆಯ್ತು ನಮಗೂ. ಖಂಡಿತ ವೀಕ್ಷಕರೇ, ಒಂದು ಯಾರೇ ವಿದ್ಯಾರ್ಥಿಗಳು ಈ ರೀತಿಯಾದಂಥ ಮನಸ್ಸು ಮಾಡ್ತಕ್ಕಂಥದ್ದು ತುಂಬ ರೇರ್, ಕಡಿಮೆ. ಯಾಕಂದರೆ ನಮ್ಮ ಮುಂದಿನ ಶಿಕ್ಷಣ, ನಮ್ಮ ಮುಂದಿನ ಉದ್ಯೋಗ, ಈ ಒಂದು ವೈಯಕ್ತಿಕವಾದಂಥ ಯೋಚನೆಗಳಲ್ಲೇ ಮುಳುಗಿ ಹೋಗ್ತಾರೆ. ಒಂದು ಕಡೆ ಸುಮಾರು ಕಡೆ ಕೇಳ್ತೇವೆ ನಾವು, ಒಂದು ಶಿಕ್ಷಣ ಒಂದು ಹಂತಕ್ಕೆ ಬರ್ತಿದ್ದಾಗೆ ಉದ್ಯೋಗ ಆಗ್ತಿದ್ದಂಗೆ ಮದುವೆ, ಹೀಗೆ ಒಂದು ಜೀವನ ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ. ಆ ನೆಲೆಗಟ್ಟಿನಲ್ಲಿ ಈ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡುವಾಗ ಅವರಿಗೆ ಬೆಂಬಲವನ್ನು ಕೊಡಬೇಕಾದದ್ದು ಸಮಾಜ ಬಾಂಧವರ ಭಾಳ ಮುಖ್ಯವಾದ ಕರ್ತವ್ಯ. ಯಾಕೆಂದರೆ ಕೆಲವು ಬಾರಿ ನಾವು ಬೀದಿಗಿಳಿದು ಈ ರೀತಿಯ ಕೆಲಸಗಳನ್ನ ಮಾಡಲಿಕ್ಕೆ ಆಗದೇ ಇದ್ದರು ಮಾಡುವವರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾದದ್ದು ಭಾಳ ಮುಖ್ಯವಾದದ್ದು. ಈಗ ಪ್ರಕಾಶ್ ಅವರು ಹೇಳ್ತಿದ್ರು, ಕೆಲವರು ಕಾಲೆಳೆಯುವ ಪ್ರಯತ್ನವನ್ನು ಮಾಡಿದರು, ಆದರೆ ನಾವು ಅದನ್ನು ತಲೆಗೆ ಹಾಕ್ಕೊಳ್ಳಿಲ್ಲ ಅಂತಂದ. ಕಾಲೆಳೆಯುವ ಪ್ರಯತ್ನವನ್ನು ಯಾರೂ ಕೂಡ ಮಾಡಬಾರ್ದು. ಪ್ರೋತ್ಸಾಹವನ್ನು ಮಾಡಿದರೆ ನೀವು ಕೂಡ ಪರೋಕ್ಷವಾಗಿ ಈ ಒಂದು ಪುಣ್ಯದ ಕೆಲಸಗಳಲ್ಲಿ ಭಾಗಿಯಾದಂತೆ ಆಗುತ್ತೆ ಅಂತಕ್ಕಂಥದ್ದು ಅಂಥವರಿಗೆ ಒಂದು ಕಿವಿ ಮಾತು ಅಂತಕ್ಕಂಥದ್ದು ನಮ್ಮ ವಿನಯದ ಮನವಿ ಅಂತ ಹೇಳ್ಬೋದು. ಎಸ್, ಹಾಗೆ ಸವಿತಾ ಅವರೇ, ಈ ರೀತಿಯಾಗಿ ನೀವು ಒಂದು ಕೋಟೇಶ್ವರದಿಂದ ಆರಂಭ ಮಾಡಿದ್ರಿ, ಮತ್ತೆ ಎಲ್ಲೆಲ್ಲಿ ಯಾರ್ಯಾರ ಹತ್ರ ಯಾವ ರೀತಿಯಾಗಿ ಹೋಗಿ ಭಿನ್ನಹ ಮಾಡ್ತಾ ಬಂದ್ರಿ? ಕೋಟೇಶ್ವರ ಆದ ನಂತರ ಅದಿನ ಸೀದಾ ಆಣೆಗುಡ್ಡೆ ಹೋಗಿತ್ತು. ಆಣೆಗುಡ್ಡೆಯಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಕಲೆಕ್ಷನ್ ಮಾಡಿ ಅದಿನಕ್ಕೆ ಆಗ್ಲಿಲ್ಲ ಅಂತ ಎಂಡ್ ಮಾಡ್ತಾ ಇದೀನಿ. ನಂತರ ಕೋಟ ಮತ್ತೆ ತೆಕ್ಕಟ್ಟೆ ಹೋಯ್ತು. ಆಮೇಲೆ ಕುಂದಾಪುರದಲ್ಲಿ ಸ್ವಲ್ಪ ರೆಸ್ಪಾನ್ಸ್ ಕಡಿಮೆ ಆದಂಗು ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಬೇಜಾರಪ್ಪ ಶುರು ಆಯ್ತು. ಅಂದ್ರೆ ಮತ್ ಮುಂದೆ ಯಾರು ಬೈತ್ರೇನೋ ಯಾರು ಹೇಳ್ತ್ರೇನೋ ಬಂಗಾಯ್ತು. ಆದ್ರೂ ನಾವು ಸ್ವಲ್ಪ ಟ್ರೈ ಮಾಡ್ತಾ, ಆದ್ರೂ ತುಂಬಾ ಕೆಲವರೆಲ್ಲ ರೆಸ್ಪಾನ್ಸ್ ಮಾಡ್ರ, ಕೆಲವರೆಲ್ಲ ಹಿಂಗೆ ಹೇಳ್ರ ನಿಮ್ಗೆ ಎಂತಕ್ಕೆ ಅಂತೇಳಿ ಅವ್ನು ಹೇಳ್ದಂಗೆ. ಮತ್ತಾದ್ರೂ ನಾವು ರೆಸ್ಪಾನ್ಸ್ ಮಾಡೋರ ಹತ್ರ ತಗೊಂಡ್ ಸೀದಾ ಥ್ಯಾಂಕ್ಸ್ ಹೇಳಿ ಬಂತೆ ಎಲ್ರಿಗೂ. ನಂತರ ವಣ್ಸೆ, ಚಿತ್ತೂರು ಈ ಕಡೆ ಎಲ್ಲ ಹೋಗಿದ್ವಿ. ಹಾಗೆ ತುಂಬಾ ಕಡೆಯಿಂದ ಡೋನರ್ಸ್ ಮನೆಗೆಲ್ಲ ಹೋಯ್ತು. ಡೋನರ್ಸ್ ಮನೆಯಲ್ಲೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ಇದಕ್ಕೂ ನಮ್ದು ಕೋಟೇಶ್ವರದಲ್ಲಿ ನಾಗರಾಜ್ ಅಂತೇಳಿ ಅವರು ನಮ್ಗೋಸ್ಕರನೇ ಸ್ಟೂಡೆಂಟ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಎಂಬಕ್ಕೋಸ್ಕರ ಅವ್ರ ಓನ್ ಗಾಡಿಯಲ್ಲಿ ನಮ್ಮನ್ನ ಫ್ರೀಯಾಗಿ DC ಆಫೀಸ್, SP ಆಫೀಸ್, ಈ ಕಡೆ ಗೌರ್ಮೆಂಟ್ ಆಫೀಸಲ್ಲೆಲ್ಲ ಡೋನರ್ಸ್ ಮನೆಗೆಲ್ಲ ಕರ್ಕೊಂಡು ಹೋದ್ರು. ಓಕೆ, ಖಂಡಿತ ಒಳ್ಳೆ ಬೆಳವಣಿಗೆ. ನೋಡಿ, ಎರಡೂ ರೀತಿಯ ಜನ ಸಿಗ್ತಾರೆ ನಮಗೆ. ನಾವು ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಿದಾಗ ಒಳ್ಳೆಯವರು ಸಿಗ್ತಾರೆ. ಕೆಲವು ಬಾರಿ ಸಮಾಜದಲ್ಲಿ ನಾವು ನೋಡುವಾಗ ಒಳಿತು ಕೆಡುಕು ಅಂತಕ್ಕಂಥದ್ದು ಇದೆಯೋ ಇಲ್ಲೋ ಕೆಲವು ಬಾರಿ ಕನ್ಫ್ಯೂಷನ್. ಯಾಕಂದರೆ ಇಂಡೈರೆಕ್ಟಾಗಿ ನೀವು ಇದೆಲ್ಲ ಯಾಕೆ ನಿಮ್ಮ ಕೆಲಸವನ್ನು ನೋಡಿ ಅಂತ ನಿಮ್ಮ ಬಗ್ಗೆ ಒಳ್ಳೆಯದಾಗಿ ಅಭಿಪ್ರಾಯ ಇರೋದ್ರಿಂದನೂ ಒಂದು ಕಾಳಜಿಯಿಂದಲೂ ಕೂಡ ಹೇಳ್ತಾ ಇರ್ತಾರೆ.
ಆದರೆ ತುರ್ತಾಗಿ ಅಗತ್ಯ ಇರತಕ್ಕಂಥದ್ದನ್ನು ನಾವು ಮಾಡಬೇಕಾದ ಆದ್ಯ ಕರ್ತವ್ಯ. ಇವತ್ತು ನಿಮ್ಮ ಗಮನಕ್ಕೆ ಬಂದಿದೆ ಅಂದಮೇಲೆ ಒಂದು ಮಗುವಿಗೆ ಈ ರೀತಿಯಾದಂಥ ಸಮಸ್ಯೆ ಉಂಟಾಗಿದೆ, ಇದಕ್ಕೆ ಸ್ಪಂದಿಸಬೇಕಾದದ್ದು ಮಾನವೀಯತೆಯ ಒಂದು ಧರ್ಮ. ಮನುಷ್ಯರಾಗಿ ನಾವು ಈ ಒಂದು ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಬೇಕಾದದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ಕೂಡ ಭಾಳ ಮುಖ್ಯ. ಈ ಸಮಂಜಸವಾದ ಕೆಲಸಗಳನ್ನು ಮಾಡ್ತಕ್ಕಂಥ ಇಂಥ ವಿದ್ಯಾರ್ಥಿಗಳಿಗೆ ನೀವೆಲ್ಲರೂ ಕೂಡ ಪ್ರಶಂಸೆಯನ್ನು ಮತ್ತು ಪ್ರೋತ್ಸಾಹವನ್ನು ನೀಡಬೇಕು ಅಂತಕ್ಕಂಥದ್ದು ನಮ್ಮ ವಾಹಿನಿಯ ಕಾಳಜಿ ಮತ್ತು ವಿನಂತಿ ಅಂತ ಕೂಡ ನಾನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಿಯ ವೀಕ್ಷಕರೇ. ಎಸ್, ಹಾಗೆ ಸುಭಾಷ್ ಅವರೇ, ಭಾಳ ಮುಖ್ಯವಾಗಿ ಸುಭಾಷ್, ನೀವು ಈ ಒಂದು ಅವ್ರ ಜೊತೆಗೆ ಗಾಡಿಯಲ್ಲಿ ಹೋಗುವಾಗ ಮತ್ತು ಅಲ್ಲೆಲ್ಲಿ ಡೋನರ್ಸ್ನ ಭೇಟಿಯಾದಾಗ ನಿಮ್ಮ ಅನುಭವ ಯಾವ ರೀತಿಯಾಗಿತ್ತು? ಇದು ಸ್ವಲ್ಪ ಒಳ್ಳೆ ಪುಣ್ಯದ ಕೆಲಸ ಸರ್, ಯಾಕಂದ್ರೆ ಇಂಥ ಕೆಲಸ ನಮ್ಗೆ ಸಿಗೋದಿಲ್ಲ. ನಮ್ಮ ಫ್ರೆಂಡ್ಸ್ ಪ್ರಕಾಶ್ ಹೇಳಿದಾಗೆ ಎಲ್ಲ ಕಡೆ ನಾವು ಡೋನರ್ಸ್ ಮನೆಗೆಲ್ಲ ಹೋದಾಗ ಅವರೇ ನಾಗರಾಜ್ ಅಂತ ಅವರೇ ನಮ್ಗೆ ಗೊತ್ತಿಲ್ಲದ ಮನೆಯಲ್ಲ ಅವರಿಗೆ ಗೊತ್ತಿದ್ದ ಕೆಲವರೆಲ್ಲ ಕರ್ಕೊಂಡೋಗಿ ಇಂತಿಂತ ಕಡೆ ಎಲ್ಲ ಇಷ್ಟಿಷ್ಟು ಅಮೌಂಟ್ ಕೊಡ್ಬೋದು ಅಂತ ಆ ಎಕ್ಸ್ಪೆಕ್ಟೇಷನ್ ಮೇಲೆ ಅವ್ರು ಕರ್ಕೊಂಡೋಗಿ ಆ ಹಣ ಮೊತ್ತ ನಮ್ಗೆ ಸಿಗೋಗಿ ಮಾಡಿದ್ದು ನಾಗರಾಜ್. ಖಂಡಿತ ನಾಗರಾಜ್ ಅವರು. ಎಸ್ ಸರ್, ನಾಗರಾಜ್ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಅಭಿನಂದನೆ. ಮತ್ತು ಈ ಒಂದು ಗೆಳೆಯರ ಬಳಗದಲ್ಲಿ ಇನ್ನೂ ಯಾರ್ಯಾರು ಮೆಂಬರ್ಸ್ ಇದ್ದಾರೆ, ನಿಮ್ಮ ಸ್ನೇಹಿತರಿಗೆಲ್ರಿಗೂ ಕೂಡ ನಮ್ಮ ವಾಹಿನಿಯಿಂದ ನಾವೊಂದು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಮತ್ತು ಈ ರೀತಿಯಾದಂಥ ಚಟುವಟಿಕೆಗಳು ಇನ್ನೂ ಕೂಡ ನಿಮ್ಮಿಂದ ಆಗಲಿ ಅಂತಕ್ಕಂಥ ಸದಾಶಯ ಅಂತೂ ನಮ್ಮ ಜೊತೆಗಿದ್ದೇ ಇರುತ್ತೆ. ಮತ್ತು ನೀವು ಈ ರೀತಿಯಾದಂಥ ಯಾವುದೇ ಚಟುವಟಿಕೆಯಲ್ಲಿ ತೊಡಗಿದಾಗ ಸದಾ ನಾವು ನಿಮ್ಮ ಜೊತೆಗಿರ್ತೇವೆ, ವರದಿಯನ್ನು ಮಾಡ್ತೇವೆ, ನಿಮಗೆ ಸ್ಪಂದಿಸುವ ಪ್ರಯತ್ನವನ್ನು ಮಾಡ್ತೇವೆ ಖಂಡಿತವಾಗ್ಲೂ. ಯಾಕಂದರೆ ಈ ರೀತಿಯಾದಂಥ ಒಂದು ಸಮಾಜಕ್ಕೆ ಬೇಕಾದಂಥ ಚಟುವಟಿಕೆಗಳು ಇವತ್ತು ನಮ್ಮಲ್ಲಿ ಬೇಕಾಗಿವೆ. ಅದು ನಮ್ಮಂಥ ಹುಡುಗರು ಅಥವಾ ಯುವತಿಯರಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸಮಾಜವನ್ನು ಪ್ರೀತಿಸ್ತಕ್ಕಂಥ ಮನೋಭಾವನೆ ಕಡಿಮೆ ಆಗ್ತಕ್ಕಂಥದ್ದು ಒಂದು ಕಡೆ ನಮಗೆ ಬೇಸರ ಸಂಗತಿ. ಆದರೆ ಈ ಥರದ ಒಂದಷ್ಟು ಬೆಳವಣಿಗೆಗಳು ಒಂದು ಕಡೆ ಖುಷಿಯನ್ನು ನೀಡ್ತಕ್ಕಂಥದ್ದು. ಹಾಗಾಗಿ ಇದು ಉತ್ತಮವಾದ ಬೆಳವಣಿಗೆ ಸರಿ ಅಂತಕ್ಕಂಥದ್ದು. ಇವರ ಅನುಭವಗಳನ್ನ ಮತ್ತಷ್ಟು ನಾವು ಹಂಚಿಕೊಳ್ಳೋಣ. ಅದಕ್ಕಿಂತ ಮೊದಲಿಗೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಕರೆಂಟ್ ಅಫೇರ್ಸ್ನಲ್ಲಿ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ನಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ಮಾನವೀಯತೆ ಮೆರೆದ ವಿದ್ಯಾರ್ಥಿಗಳು ಅಂತಕ್ಕಂಥ ವಿಶೇಷ ಉಪಶೀರ್ಷಿಕೆಯ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಈ ಸಂಚಿಕೆಯಲ್ಲಿ 3 ವಿದ್ಯಾರ್ಥಿಗಳು ಅವರ ಎಲ್ಲ ಸ್ನೇಹ ಬಳಗದ ವತಿಯಿಂದ ಒಂದಷ್ಟು ಸಾಮಾಜಿಕವಾಗಿ ಏನು ಕಾಳಜಿಯಿಂದ ಒಂದು ಕೆಲಸವನ್ನು, ಒಂದು ಅಸಹಾಯಕ ಕುಟುಂಬಕ್ಕೆ ಒಂದಷ್ಟು ಧನ ಸಂಗ್ರಹವನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆ ಒಂದು ಹಿನ್ನೆಲೆಯಲ್ಲಿ ಈ ಸಂಚಿಕೆ ನಡೀತಾ ಇದೆ. ಮತ್ತು ಆ ಕುಟುಂಬಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಅಥವಾ ನಮ್ಮ ಕೊಡುಗೆ ಅಥವಾ ನಮ್ಮ ಸಹಾಯ ಸಹಕಾರ ಏನಾದರೂ ಮಾಡುವ ಪ್ರಯತ್ನವನ್ನು ಕೂಡ ಈ ಸಂಚಿಕೆಯಲ್ಲಿ ಮಾಡೋಣ. ಎಸ್, ಮತ್ತೊಮ್ಮೆ ನಿಮ್ಮವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ. ವಿರಾಮದ ಬಳಿಕ ಎಸ್ ವೆಲ್ಕಮ್. ಹಾಗೆ ಒಂದು ಪ್ರಕಾಶ್, ನೀವು ನಿಮ್ಮ ನಾಗರಾಜ್ ಅವ್ರ ಜೊತೆಗೆ ಓಡಾಟವನ್ನು ಮಾಡುವಾಗ ಮತ್ತು ನಿಮ್ಮ ಗ್ರಾಮ ಆಗಿರ್ಬೋದು, ಆಜುಬಾಜು ಬೇರೆ ಬೇರೆ ಗ್ರಾಮಗಳಲ್ಲಿ ಈ ಒಂದು ಧನ ಸಂಗ್ರಹವನ್ನು ಮಾಡುವ ಎಷ್ಟು ದಿನಗಳ ಕಾಲ ಈ ಥರ ಸೇವೆಯನ್ನು ಮಾಡ್ತಾ ಬಂದಿರಿ ಆ ಕುಟುಂಬಕ್ಕಾಗಿ? 2 weeks. 2 ವಾರ ಮಾಡಿದ್ರಿ. 2 ವಾರದಲ್ಲಿ ದಿನನಿತ್ಯವೂ ಕೂಡ ಬೆಳವಣಿಗೆ ಕಾಣ್ತಾ ಇತ್ತ ಅಂತಕ್ಕಂಥದ್ದು, ಜನರು ಕೇಳ್ತಕ್ಕಂಥದ್ದು ಮಾಡುವುದು? ಮಧ್ಯ ಸ್ವಲ್ಪ ಡ್ರಾಪ್ ಆದಾಗ ಆಯ್ತಾ, ಆದರೆ ಒಂದು ಮಟ್ಟಿಗೆ. ಎಸ್, ಹಾಗೆ ಸವಿತಾ ಅವರೇ, ಈ ರೆಸ್ಪಾನ್ಸ್ ಕಡಿಮೆ ಆದಾಗ ಇನ್ಕಾನ್ಫಿಡೆನ್ಸ್ ಅಥವಾ ನಮಗೆ ಒಂದು ಸಮಾಜದಲ್ಲಿ ಇವರು ಸಹಕಾರವನ್ನು ನೀಡಬಲ್ಲರ ಇಲ್ಲ ಜನ ಅಂತಕ್ಕಂಥದ್ದು ಏನಾದರೂ ಇನ್ಫಿಯಾರಿಟಿ ಅಥವಾ ಆ ರೀತಿ ಏನಾದರೂ ಅನಿಸ್ತಿತ್ತಾ ನಿಮಗೆ? ಯಾಕಂದರೆ ಫಸ್ಟ್ ಟೈಮ್ ಈ ರೀತಿ ಕೆಲಸವನ್ನು ತೊಡಿಕೊಂಡಾಗ, ಈಗ ನಾವು ವೈಯಕ್ತಿಕವಾಗಿ ಒಮ್ಮೆ ಕೊಡೋದಾದರೆ ಕೊಟ್ಬಿಡ್ಬೋದು, 10 ಜನರ ಹತ್ರ ಹೋಗಿ ಅದಕ್ಕಂತೆ ಸಾಕಷ್ಟು ಸಮಾಜದಲ್ಲಿ ಒಂದು ಸಂಸ್ಥೆಗಳೆಲ್ಲ ಇದೆ ಡೊನೇಟ್ ಮಾಡ್ತಕ್ಕಂಥವ್ರು ಮತ್ತು ಮಾಡ್ತಕ್ಕಂಥ ಮನಸ್ಥಿತಿಯವರು. ಆದರೂ ಕೂಡ ನಮಗೆ ಅದು ರೀಚ್ ಆಗುವಲ್ಲಿ ಕೆಲವೊಮ್ಮೆ ಏರುಪೇರು ಆಗ್ತಾ ಇರ್ತದೆ. ಆ ಹಿನ್ನೆಲೆ ನಿಮಗೆ ಆ ರೀತಿ ಏನಾದರೂ ಬಂದಿದ್ದುಂಟಾ ಭಾವನೆ ಏನಾದರೂ? ಹಾ, ನಾವು ತೆಕ್ಕಟ್ಟೆಗೆ ಹೋದಾಗ ಒಂದು ಲೇಡೀಸ್ ಬ್ಯೂಟಿ ಪಾರ್ಲರ್ ಹತ್ರ ಹೋಗಿದ್ದೆ. ಆಗ ಅವರು ಎಂತ ಆಯ್ತು ಕೇಳ್ರು, ನಾವ್ ಹಿಂಗೆ ಮಗು ಹುಷಾರಿಲ್ಲ, ನಿಮ್ ಕೈಲಾದ ಸಹಾಯ ಮಾಡಿ ಅಂತ. ಅವ್ರು ನೀವ್ ಎಲ್ಲಿಂದ ಬಂದದ್ದು ಕೇಳ್ರು. ನಾವು ಕೋಟೇಶ್ವರದಿಂದ ಅಂತೇಳಿ ಹೇಳಿ, ನೀವು ಕೋಟೇಶ್ವರ ಅಲ್ಲ, ಅಲ್ಲೇ ಇದ್ ಮಾಡ್ಕೊಳ್ಳಿ, ಅದು ನಮಗ್ ಸಂಬಂಧ ಪಡೋದಿಲ್ಲ ಅಂತೇಳಿ ಹೇಳ್ರು. ಅಷ್ಟೊತ್ತಿಗೆ ಅನ್ಸ್ತು, ಒಂದ್ ಮಗು ವಿಷಯಕ್ಕೆ ಅವ್ರು ನಮಗ್ ಸಂಬಂಧ ಪಡೋದಿಲ್ಲ ಅಂತೇಳಿ ಹೇಳ್ತಾರಲ್ಲ. ವ್ಯಾಪ್ತಿ ಎಲ್ಲ ಆಗ್ತಾ ಇದ್ದಾರೆ, ಗಡಿ ಭಾಗ ಎಲ್ಲ ಇದೆ, ಕೋಟೇಶ್ವರ ನಮ್ಮೂರು ಅಂತ. ಹಾಗೆ ಅದಕ್ಕೊಂದ್ ಸ್ವಲ್ಪ ಬೇಜಾರಾಯ್ತು. ಅನಂತರ ಕುಂದಾಪುರದಲ್ಲಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ
ಅಲ್ಲಿ ಕೊಡುದಿಲ್ಲ, ಅವ್ರು ಒಂಥರ ಮಾಡ್ತಾರೆ ಹಂಗ ಹಿಂಗ ಅಂತೇಳಿ ಎಲ್ಲ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ರ. ಆದ್ರೂ ನಾವು ಮಾಡೋಷ್ಟು ಮಾಡ್ತು, ಆದ್ರೂ ಕೆಲವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರಲ್ಲ, ಹಂಗಾಗಿ ಇವ್ರು ಮಾಡ್ದಿದ್ರು ಇನ್ನೊಬ್ರು ಮಾಡ್ತರು ಅಂತ ಹೇಳ್ಸ್ಕೊಂಡು ಮುಂದೋಯ್ತು. ಎಸ್ ವೀಕ್ಷಕರೇ, ದೃಶ್ಯ ಮಾಲಿಕೆಯನ್ನು ನೀವು ನೋಡ್ತಾ ಇದ್ರಿ. ಮಗುವಿನ ಚಿಕಿತ್ಸೆಗೆ ಸಹಾಯ ಮಾಡಲು ಇಚ್ಛಿಸುವಂಥ ದಾನಿಗಳು ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಅಂತಕ್ಕಂಥದ್ದು. ಮಧುಕರ್ ಮತ್ತು ಏನು ಹೇಮಾ ಅಂತಕ್ಕಂಥ ದಂಪತಿಗಳ ಮಗು ಗ್ರೀಷ್ಮಿತಾ ಅಂತಕ್ಕಂಥ ಮಗುವಿಗೆ ಸಾಧಾರಣ 35 ಲಕ್ಷದವರೆಗೂ ಹಣದ ಅವಶ್ಯಕತೆ ಇದೆ. ಆ ಒಂದು ಶಸ್ತ್ರಚಿಕಿತ್ಸೆಗೆ ಬಹಳ ಮುಖ್ಯವಾಗಿ ಈ ವಿದ್ಯಾರ್ಥಿಗಳು ಏನು ಈ ಒಂದು ಹಣವನ್ನು ಒಟ್ಟು ಮಾಡುವ ಪ್ರಯತ್ನದಲ್ಲಿ ಈಗಾಗಲೇ 1.5 ಲಕ್ಷ ಸ್ವತಃ ಈ ವಿದ್ಯಾರ್ಥಿಗಳು ಮಾಡಿಕೊಟ್ಟಿದ್ದಾರೆ ಮತ್ತು ಇನ್ನು ಬೇರೆ ಬೇರೆಯವರು ಕೂಡ ಒಂದು 4 ಲಕ್ಷದವರೆಗೂ ಹಣ ಸಂಗ್ರಹವಾಗಿದೆ. ಆದರೆ ಇದು ಕಾಲು ಭಾಗವೂ ಕೂಡ ಆಗಲಿಲ್ಲ, ಇನ್ನು 30ಕ್ಕೂ ಅಧಿಕ ಲಕ್ಷಗಟ್ಟಲೆ ಹಣ ಬೇಕಾಗಿದೆ ಈ ಒಂದು ದಂಪತಿಗಳಿಗೆ. ಆ ಹಿನ್ನೆಲೆಯಲ್ಲಿ ಯಾರಾದರೂ ಈ ಒಂದು ಸಂಚಿಕೆಯನ್ನು ವೀಕ್ಷಣೆ ಮಾಡ್ತಕ್ಕಂಥ ವೀಕ್ಷಕರಲ್ಲಿ ಈ ಮಗುವಿಗೆ ಸ್ಪಂದಿಸಬೇಕಾದಂಥ ಮನಸ್ಸು ಮಿಡಿದಲ್ಲಿ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಆ ದಂಪತಿಗಳಿಗೆ ಭೇಟಿಯಾಗ್ಬೋದು ಅಥವಾ ಅವರನ್ನು ಕರೆಸ್ಕೊಂಡು ತಾವೇ ಸ್ವತಃ ಅಥವಾ ಅವರ ಅಕೌಂಟ್ ನಂಬರ್ನ ಪಡೆದುಕೊಂಡು ಹಣವನ್ನು ಹಾಕೋದಾಗಲಿ ತಮಗೆ ಸಾಧ್ಯವಾದಷ್ಟು ಸ್ಪಂದನೆಯನ್ನು ನೀಡಿದಾಗ ಇಲ್ಲಿ ನಮ್ಮೊಟ್ಟಿಗೆ ನೆರೆದಿರ್ತಕ್ಕಂಥ ಈ 3 ವಿದ್ಯಾರ್ಥಿಗಳು ಮತ್ತು ಅವರ ಸ್ನೇಹ ಬಳಗ ಮಾಡ್ತಕ್ಕಂಥ ಒಂದು ಪ್ರಯತ್ನ ಏನು ಇದೆ ಆ ಪ್ರಯತ್ನಕ್ಕೆ ನೀವು ಕೂಡ ಪೂರಕವಾಗಿ ಸ್ಪಂದನೆಯನ್ನು ನೀಡಿದಂತೆ ಆಗುತ್ತೆ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ತಮಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ. ಎಸ್, ಹಾಗೆ ನೀವು ಕೂಡ ಈ ರೀತಿಯಾಗಿ ಒಂದು ಅಲ್ಲಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ರೆಸ್ಪಾನ್ಸನ್ನು ಪಡ್ಕೊಂಡಾಗ ಕೊನೆಗೆ ನಿಮಗೆ ಒಂದೂವರೆ ಲಕ್ಷದಷ್ಟು ಹಣವನ್ನು ಕೊಡುವಾಗ ಆ ಒಂದು ದಂಪತಿಗಳ ಒಂದು ಪ್ರತಿಕ್ರಿಯೆ ಯಾವ ರೀತಿ ಗಮನಿಸಿದ್ರಿ? ಅವ್ರು ಕಣ್ಣೀರ್ ಹಾಕಿದ್ರು. ನಾವು ಇಷ್ಟು ಸಹಾಯ ಆಗುತ್ತಂತ ಎಣಿಸ್ಕೊಂಡಿರ್ಲಿಲ್ಲ, ಕೊಡ್ತೆ ಅಂತ ಹೇಳಿದ್ರು, ಬಟ್ ಇನ್ನೂ ಕೈಗೆ ಯಾರು ಕೊಟ್ಲಿಲ್ಲ, ನೀವು ಕೊಟ್ರಿ ಅಂತ ಹೇಳಿ ಇಬ್ರು ಕಣ್ಣೀರ್ ಹಾಕ್ರು. ಬೇಜಾರಾಯ್ತು ನಮ್ಗೆ. ಖಂಡಿತ ಈಗ ನೋಡಿ, ಎಷ್ಟೋ ಬಾರಿ ಸಮಾಜದಲ್ಲಿ ನಾವು ಮಧ್ಯಮ ಕುಟುಂಬದವರಿಗೆ ಸಮಸ್ಯೆ ಅಂದರೆ ಇದು ಆರೋಗ್ಯ ಒಮ್ಮೆ ಕೈ ಕೊಟ್ಟರೆ ಅದಕ್ಕೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಕ್ಕಂಥದ್ದು. ಕೆಲವರಿಗೆ ಆರೋಗ್ಯ ಕೈ ಕೊಟ್ಟರೆ ಅಥವಾ ಅವ್ರು ಗಟ್ಟಿ ಇದ್ದಾಗ ಸರಿಯಾದ ರೀತಿಯಲ್ಲಿ ಸಫಲರಾಗಿ ದುಡಿದು ಅಥವಾ ತಮ್ಮ ಕೆಲಸವನ್ನು ಮಾಡಿ ತಮ್ಮ ಬದುಕನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಅಂಥವ್ರಿಗೆ ಒಂದು ಕಡೆ ಚಿಂತೆ, ಮಗುವಿನ ಸಮಸ್ಯೆ ಹೀಗಾಯ್ತಲ್ಲ ಅಂತ ಎಷ್ಟೋ ಬಾರಿ ನಾವು ದೇವರಲ್ಲಿ ಹರಕೆಯನ್ನು ಹೊಂದ್ಕೊಳ್ತೇವೆ. ಮಕ್ಕಳಾಗಲಿಲ್ಲ, ಮಗು ಆಗಲಿಲ್ಲ ಅಂತಕ್ಕಂಥದ್ದು. ಮಕ್ಕಳಾದಂಥ ಸಂದರ್ಭದಲ್ಲಿ ದೇವರು ಕೊಟ್ಟಂಥ ಮಗುವಿನ ಮೂಲಕ ದೊಡ್ಡ ತೊಂದರೆಯನ್ನು ಕೊಟ್ಟಾಗ ಆ ಇಡೀ ಒಂದು ಕುಟುಂಬವೇ ಒಂದು ದೊಡ್ಡ ಮಟ್ಟದ ತೊಂದರೆಯನ್ನು ಒಂದು ಏನು ಅದು ದೊಡ್ಡ ಮಟ್ಟದ ಒಂದು ಚಿಂತೆಯನ್ನು ಅನುಭವಿಸಬೇಕಾಗ್ತದೆ. ಆ ಚಿಂತೆಗೆ ಸಮಾಜ ಈ ರೀತಿಯಾಗಿ ಸ್ಪಂದನೆ ನೀಡಿದಾಗ ಎಲ್ಲೋ ಒಂದಷ್ಟು ಮನಸ್ಸಿನಲ್ಲಿ ಚೇತರಿಕೆ ಕಂಡುಕೊಳ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಉತ್ತಮವಾಗಿ ಆಗಿದೆ ಅಂತಕ್ಕಂಥದ್ದು. ಹಾಗೆ ಪ್ರಕಾಶ್, ತಮಗೆ ನಾನು ಒಂದು ಕೇಳಬೇಕು, ಈ ಒಂದು ದಂಪತಿಗಳ ಜೊತೆಗೆ ಮಗುವನ್ನು ನೋಡಿದಾಗ ಮತ್ತೆ ನಮಗೆ ಈ ಮಗು ನಾವು ಒಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ಮಗುವಿಗೆ ಒಂದಷ್ಟು ಆರೋಗ್ಯ ಚೇತರಿಕೆ ಆಗ್ಬೋದು ಅನಿಸಿದಾಗ ಯಾವ ರೀತಿಯಾದಂಥ ಒಂದು ಆತ್ಮಸ್ಥೈರ್ಯವನ್ನು ನೀಡೋ ಪ್ರಯತ್ನವನ್ನು ಆ ದಂಪತಿಗಳಿಗೆ ಮಾಡ್ತಾ ಬಂದ್ರಿ ನೀವು ವಿದ್ಯಾರ್ಥಿಗಳಾಗಿ? ನಾವು ಫಸ್ಟ್ ಆ ಮಗುವಿನ ನೋಡಿದ್ದು ಮೊನ್ನೆ ಅಮೌಂಟ್ ಅವ್ರಿಗೆ ಕೊಡೋ ದಿನ ಕಾಲೇಜಲ್ಲೇ ನೋಡಿದ್ದು ಫಸ್ಟ್ ಟೈಮ್. ಕಾಲೇಜಿಗೆ ನಾ ಬರೋ ಮಗು ಬಂದಿತ್ತು ಅಂತ ಅನ್ಕೊಂಡಿಲ್ಲ. ಮಗು ಹಾಸ್ಪಿಟಲ್ ಮಗು ನೋಡಿದಾಗ ಒಂದ್ಸಲ ಏನೋ ಒಂಥರ ಖುಷಿ, ಒಂಥರ ಮಗು ಒಂದು ಸಣ್ಣ ಮಗು ಅಷ್ಟೇ. ಆ ಮಗುವಿನ ಕೈಯಲ್ಲಿ ಚಾಕ್ಲೇಟ್ ಎಲ್ಲ ಕೊಟ್ಟಿದ್ರು. ಮಗು ಆದಷ್ಟಕ್ಕೆ ಅದು ಆಡ್ತಾ ಇತ್ತು. ಆ ಮಗು ಒಂದು ಹುಷಾರಾಗ್ಲಿ ಅನ್ನೋದು ಭಾವನೆ ತುಂಬಾನೇ ಬರ್ತಾ ಇತ್ತು. ಆ ಮಗುವಿನ ಒಂದ್ ಸಣ್ಣಕ್ಕೆ ನಗ್ತಾ ಇತ್ತು ನೋಡಿ, ಆ ನಗು ಕೊನೆ ತನಕ ಇರ್ಲಿ ಅನ್ನೋದೊಂದು ಭಾವನೆ ಬರ್ತಾ ಇತ್ತು ಎಲ್ಲರಲ್ಲೂ. ಮನೆಯವರು ಅಷ್ಟೇ, ಅವ್ರು ಬಂದವ್ರ ಹತ್ರ ಅವ್ರಿಗೆ ಏನೆಲ್ಲ ಆಯ್ತು ಅಂತ ಕೇಳಿದ್ರು, ಎಲ್ಲಾ ರೀತಿ ಫುಲ್ ಬಿಡಿಸಿ ಹೇಳ್ತಾ ಇದ್ರು ಕಷ್ಟಗಳನ್ನೆಲ್ಲ ಪೂರಾ. ನಮಗೂ ಒಂದು ಅನಿಸ್ತಾ ಇತ್ತು, ನಾವು ಇನ್ನೂ ಸ್ವಲ್ಪ ಮತ್ತು ಒಳ್ಳೆ ರೀತಿಯಲ್ಲಿ ಅಮೌಂಟ್ ಕಲೆಕ್ಟ್ ಮಾಡಿದ್ರೆ ಮತ್ತು ಒಂದು ದೊಡ್ಡ ರೀತಿಯ ಸಹಾಯ ಆಗ್ಬಹುದು ಅಂತೇಳಿ. ಈಗ ಸುಮಾರು ಒಂದು 35 ಲಕ್ಷ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಲೆಕ್ಟ್ ಮಾಡೋದಂದ್ರೆ ಒಂದು ಕಷ್ಟ ಅಂತಲ್ಲ, ಒಂದು ಅಸಾಧ್ಯನೇ ಅನ್ಬೋದು. ಆದ್ರಿಂದ ನಾವೀಗ ಮಾಡಿದ ಒಂದು ಸಣ್ಣ ಹೊಡಿಲ್ತೇವೆ ಅಷ್ಟೇ. ಆದ್ರಿಂದ ಎಲ್ಲರೂ ದೊಡ್ಡ ದಾನಿಗಳು ಮತ್ತು ಸರ್ಕಾರ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟ ಸಹಾಯ ಮಾಡಿ ಆ ಮಗುವಿನ ಒಂದು ಆಪರೇಷನ್ ಆದ್ರೆ ಮಗು ಒಂದು ಒಳ್ಳೆ ರೀತಿಯಲ್ಲಿ ಹುಷಾರಾದ್ರೆ ಮಾತ್ರ ನಾವೀಗ ಪಟ್ಟಿರೋ ಕಷ್ಟಕ್ಕೂ ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಆದ್ರಿಂದ ಎಲ್ಲಾ ದೊಡ್ಡ ದಾನಿಗಳಲ್ಲೂ ಮತ್ತೆ ಸರ್ಕಾರದಲ್ಲೂ ಮತ್ತೆ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಒಂದು ಆದಷ್ಟು ಸಹಾಯ ಮಾಡಿ ಆ ಮಗುವಿನ ಆಪರೇಷನ್ಗೆ ಎಲ್ಲರೂ ಒಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಖಂಡಿತ. ಎಸ್ ಪ್ರಕಾಶ್ ಅವರೇ, ದಂಪತಿಗಳ ಜೊತೆಗೆ ನೀವು ಮಾತನಾಡಿದ ಅನುಭವ ಏನಾದರೂ ಇದೆಯಾ? ಅವ್ರ ಜೊತೆಗೆ ಏನೇನು ಮಾತಾಡಿದ್ರಿ ಅಥವಾ ಒಂದು ಆ ಕುಟುಂಬದ ಅವ್ರು ಏನು ಕೆಲಸವನ್ನು ಮಾಡ್ತಾರೆ, ಹೇಗೆ ಕುಟುಂಬವನ್ನು ಈಗ ಸದ್ಯ ನಿಭಾಯಿಸ್ತಾ ಇದ್ದಾರೆ ಅಂತ ಏನಾದರೂ ನಿಮಗೆ ಮಾಹಿತಿ? ಅಷ್ಟೇನು ಮಾಹಿತಿ ಇಲ್ಲ ಸರ್, ಆದ್ರೆ ಮಗುವಿನ ಕಾಯಿಲೆ ಬಗ್ಗೆ ಸ್ವಲ್ಪ ಮಾಹಿತಿ ಅವರೆಲ್ಲ ಕ್ಲಿಯರ್ ಆಗಿ ಹೇಳಿದ್ರು. ಮಗುವಿನ ತಂದೆ ಮಧುಕರ್ ಅಂತ, ಅದಕ್ಕೆ ನಾವು ಸ್ವಲ್ಪ ಆ ದಿನವೇ ಎಲ್ಲ ಕ್ಲಿಯರ್ ಆಗಿ ಮಾತಾಡಿ ಹಣ ಆ ದಿನವೇ ಟ್ರಾನ್ಸ್ಫರ್ ಮಾಡ್ತಾರೆ.
ಖಂಡಿತ ಖಂಡಿತ. ಎಸ್ ಸವಿತಾ ಅವರೇ, ಅವರು ದಂಪತಿಗಳು ಈಗ ಏನು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಇಬ್ಬರು ಸಹ ಒಂದು ಈಗ ಮಗುವಿನ ಕಡೆ ಕಾಳಜಿಯನ್ನು ವಹಿಸ್ಕೊಳ್ಬೇಕಾಗ್ತದೆ ಒಂದು ಕಡೆ, ಮತ್ತು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದಾರೆ, ನೀವು ಅದಕ್ಕೆ ಎಲ್ಲ ಯಾವ ರೀತಿ ಅವರಿಗೆ ಸಹಕಾರ ಮಾಡೋದಾಗಲಿ ಆತ್ಮಸ್ಥೈರ್ಯ ತುಂಬುವುದಾಗಲಿ ಮಾಡ್ತಾ ಇದ್ದೀರಿ ನಾವು? ಹಾ, ಅಂದ್ರೆ ಎಲ್ಲ ಅಮೌಂಟ್ ಒಟ್ಟಾಗ್ಬಹುದು, ಡೋನರ್ ಸಿಕ್ಕರೆ ಫ್ರೀ ಆಗುತ್ತೆ ಅಂತೇಳಿ ಹೇಳಿದ್ರಂತೆ ಯಾವ್ದು ಡಾಕ್ಟ್ರು. ಅದಕ್ಕೋಸ್ಕರ ಅವ್ರು ಡೋನರ್ಸಿಗೂ ಸಹ ಸರ್ಚ್ ಮಾಡ್ತಾ ಇದ್ರು. ಅಂತ ಡೋನರ್ ಸಿಕ್ಕರು ಸಹ ಒಂದು ಉಪಯೋಗ ಅಂತೇಳಿ ಹೇಳಕ್. ಖಂಡಿತ 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 ಅಡ್ಡಿಲ್ಲ. ಒಳ್ಳೆ ಕುಟುಂಬ ಅಂದ್ರೆ ತುಂಬಾ ಬಡ ಕುಟುಂಬ ಅಲ್ಲ, ಸಹಾಯ ಜಾಸ್ತಿನೇ ಬೇಕಾಗ್ತದೆ, ಅದು ಆಗ್ಬೇಕಾಗ್ತದೆ. ಹಾಗಾಗಿ ಹೆಚ್ಚಿನ ಡೋನರ್ಸ್ಗಳು ಅವರಿಗೆ ಸಹಕಾರವನ್ನು ಕೊಟ್ಟರೆ ಅವರ ಸಮಸ್ಯೆ ಕೂಡ ಬಗೆಹರಿಬಹುದು ಅಂತಕ್ಕಂಥದ್ದು. ಹಾಗೆ ಸವಿತಾ ಅವರೇ, ಒಂದು ಈಗ ನಿಮ್ಮ ಕಾಲೇಜ್ ಜೀವನದಲ್ಲಿ ಈ ರೀತಿಯಾದಂಥ ಒಂದು ಸ್ಪಂದನೆಯನ್ನು ಮಾಡಬೇಕು ಅಂತಕ್ಕಂಥ ಯೋಚನೆಗಳು ನಿಮಗೆ ಯಾವಾಗ ಆರಂಭ ಆಯಿತು? ಫಸ್ಟ್ ಟೈಮ್ ಇವ್ರದ್ದು PU ಫ್ರೆಂಡ್ ಒಬ್ಳು ಹುಡುಗಿ, ಅವಳು ಇದು ಬ್ರೈನ್ ಕ್ಯಾನ್ಸರ್ ಅಂತ ಹೇಳಿ ಹೇಳಿದ್ಲು. ಅವಳು ಹೇಳ್ದಲ್ಲ, ನಾವೆಲ್ಲ ಎಣ್ಸ್ಕಂತ ಹೆಂಗಿದ್ರು ನಾವೇ ಎಷ್ಟೋ ಟೈಮನ್ನು ಸುಮ್ನೆ ವೇಸ್ಟ್ ಮಾಡಿತ್ತ, ಅದೇ ಟೈಮನ್ನ ಇದಕ್ಕೆ ಯೂಸ್ ಮಾಡ್ಕೊಂಡ್ಲಕ್ಕ ಅವಳಿಗೆ ಒಂದು ಹೆಲ್ಪ್ ಮಾಡು ಅಂತೇಳಿ ಎಣ್ಸ್ಕೊಂಡಿದ್ದಿತ್ತ. ಆದ್ರೆ ಅದಾದ್ಮೇಲೆ ಗೊತ್ತಾಯ್ತು, ನಾವು ಪ್ಲಾನ್ ಎಲ್ಲ ಸ್ವಲ್ಪ ಮಾಡಿತ್ತು, ಆಮೇಲೆ ಗೊತ್ತಾಯ್ತು ಅದು ಫೇಕ್, ಅವಳು ಸುಳ್ಳು ಹೇಳಿದ್ದು ಬೇರೆ ಯಾವ್ದೋ ಕಾರಣಕ್ಕೋಸ್ಕರ ಅನ್ಕೊಂಡೆ. ಅದಕ್ಕೋಸ್ಕರ ಅದನ್ನಲ್ಲೇ ಫ್ಲಾಪ್ ಮಾಡಿದಿತ್ತು. ಆಮೇಲೆ ಇವಳು ನಂದು ಅತ್ತೆ ಮಗಳು ಹೇಳ್ಮೇಲೆ ಇವ್ರಿಗೆಲ್ಲ ಹೇಳ್ದೆ, ಅದು ಅಲ್ಲಿ ಮಾಡು ಅಂತ ಎಣ್ಸ್ಕೊಂಡಿತ್ತಲ್ಲ, ಅದು ಹೆಂಗಿದ್ರು ಬಿಟ್ಟಾಕಿತ್ತಲ್ಲ, ಇನ್ನು ಹೆಂಗಿದ್ರು ಕಾಲೇಜ್ ಮುಗ್ದ ಮೇಲೆ ರಜೆ ಇರುತ್ತಲ್ಲ, ಆ ಟೈಮನ್ನ ಇದ್ದು ಮಗು ಆಪರೇಷನ್ ಅಮೌಂಟ್ ಕಲೆಕ್ಷನ್ ಮಾಡು ಅಂತೇಳಿ ಹೇಳ್ದೆ. ಹಾ, ಎಲ್ಲ ಮಾತಾಡು ಅಂತೇಳಿ ಮಾತಾಡ್ರು, ಕಾಲೇಜಲ್ಲಿ ಬಂದು ಮಾತಾಡಿದ ನಂತರ ಎಲ್ಲ ಅಡ್ಡಿಲ್ಲ ಅಂತೇಳಿ ಹೋಯ್ತು. ಖಂಡಿತ ಖಂಡಿತ. ಎಸ್ ವೀಕ್ಷಕರೇ, ಒಮ್ಮೊಮ್ಮೆ ಯಾವ ರೀತಿಯಾಗಿ ನೋಡಿ ಪಾಪ ಅವರು ಒಂದು ಸಹಕಾರವನ್ನು ನೀಡಬೇಕು ಅಂತ ಮನೋಭಾವನೆಯನ್ನು ಹೊಂದಿ ಯಾರಾದರೂ ಆ ರೀತಿ ಸಮಸ್ಯೆ ಇದ್ದವರಿಗೆ ನಾವು ಒಂದಷ್ಟು ನಮ್ಮ ಸೇವೆಯನ್ನು ಮಾಡುವ, 4-6 ಜನರ ಹತ್ರ ಹೋಗಿ ಒಂದು ಕೇಳಿ ಒಟ್ಟು ಮಾಡಿ ಅಂಥವ್ರಿಗೆ ಹೆಲ್ಪ್ ಮಾಡುವ, ಆರ್ಥಿಕ ಸಹಕಾರವನ್ನು ನೀಡುವ ಅಂತ ಒಂದು ಸಿದ್ಧವಾದಂಥ ಮನಸ್ಸುಗಳಿಗೆ ಕೆಲವು ಬಾರಿ ಈ ರೀತಿಯಾದಂಥ ಸುಳ್ಳು ಹೇಳ್ತಕ್ಕಂಥದ್ದು, ಅದರ ಮೂಲಕ ಒಂದು ಬೇರೆ ದಾರಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥವರು ಕೂಡ ಅಡ್ಡದಾರಿಗೆ ಇಡಿಸ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಕೆಲವು ಬಾರಿ ಸಮಾಜಗಳಲ್ಲಿ ಹೆಚ್ಚು ಬಾರಿ ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಒಂದು ರೂಪಾಯಿ ಹಣವನ್ನು ಕೂಡ ಕೊಡಬೇಕಾದ್ರೂ ಅದರದ್ದೇ ಆದ ಮೌಲ್ಯವಿದೆ, ಅದು ಮಿಸ್ಯೂಸ್ ಆಗಬಾರ್ದು ಅಂತಕ್ಕಂಥದ್ದು ಭಾಳ ಮುಖ್ಯವಾದದ್ದು. ಆ ಹಿನ್ನೆಲೆಯಲ್ಲಿ ನೀವು ಕೂಡ ಈ ರೀತಿಯಾದಂಥದ್ದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಅರ್ಹರಾದಂಥವ್ರಿಗೆ ನಿಮ್ಮ ಸೇವೆಯನ್ನು, ನಿಮ್ಮ ಒಂದು ಸಹಕಾರವನ್ನು ಮತ್ತೆ ಕೊಡಬೇಕು ಅಂತಕ್ಕಂಥ ನಮ್ಮ ಕಿವಿ ಮಾತು ಕೂಡ. ಯಾಕಂದರೆ ಈಗ ನೀವು ಮಾಡಿಕೊಡ್ತೀರಿ, ನೀವು ಸಮಾಜಕ್ಕಾಗಿ ದುಡಿಲಿಕ್ಕೆ ಸಿದ್ಧರಿದ್ದೀರಿ, ಒಂದಷ್ಟು ಸಮಯವನ್ನು ಕೊಡಲಿಕ್ಕೆ ತಯಾರಿದ್ದೀರಿ ಅಂದಾಗ ಅದು ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಆಗಬಾರ್ದು ಅಂತಕ್ಕಂಥದ್ದು ಭಾಳ ಮುಖ್ಯವಾದದ್ದು. ಯಾಕಂದರೆ ಜನ ಈಗ ನಿಮ್ಮನ್ನು ನಂಬಿದ್ದಾರೆ. ನೀವು ಮತ್ತೊಂದು ಬಾರಿ ಯಾರಿಗಾದರೂ ಸಂಕಷ್ಟದಲ್ಲಿದ್ದಾಗ ಒಂದು ಸಹಕಾರವನ್ನು ಮಾಡ್ತೀವಿ ಅಂತ ನಿಮ್ಮ ಟೀಮ್ ತಗೊಂಡು ಹೋದಾಗ ಇಂದು ಮುಂದೆ ನೋಡಿದ್ರೆ ತಮಗೆ ಸಾಧ್ಯವಾದಷ್ಟು ಹಣವನ್ನು ಕೊಡುವವರು ಎಷ್ಟೋ ಬಾರಿ ಕಷ್ಟಪಟ್ಟು ಕೊಡ್ತಾರೆ. ಇವತ್ತಿನ ಒಂದು ದಿನದ ಸಂಬಳವನ್ನು ಅಥವಾ ಒಂದು ದಿನದ ಕೂಲಿಯನ್ನು ಎಷ್ಟೋ ಬಾರಿ ಇದು ಒಬ್ಬರಿಗೆ ಒಳಿತಾಗುತ್ತಲ್ಲ ಅಂತಕ್ಕಂಥದ್ದು ಕೊಡ್ತಕ್ಕಂಥ ಪದ್ಧತಿ ಇದೆ. ಯಾಕೆಂದರೆ ಕೊಡಬೇಕನ್ನೋರಿಗೆ ಕೊಡುವವರು ಎಲ್ಲರೂ ಕೂಡ ಶ್ರೀಮಂತರಾಗಿರುವುದಿಲ್ಲ, ಕೊಡುವವರು ಎಲ್ಲರಿಗೂ ಕೂಡ ಶಕ್ತಿ ಇರೋದಿಲ್ಲ. ನಮ್ಮಿಂದ ಆದಷ್ಟು ಶಕ್ತಿ, ನಮ್ಮಿಂದ ಆದಷ್ಟು ಕೊಡೋಣ ಅಂತಕ್ಕಂಥ ಮನೋಭಾವನೆ ಇರತಕ್ಕಂಥದ್ದು. ಹಾಗಾಗಿ ನಿಮ್ಮ ಒಂದು ನಿರ್ಧಾರಗಳು, ನಿಮ್ಮ ಒಂದು ಸಹಾಯ ಮಾಡ್ತಕ್ಕಂಥ ದಾರಿಗಳು ಭಾರಿ ಸ್ಪಷ್ಟವಾಗಿ ಇರಲಿ. ಮುಂದಿನ ದಿನಗಳಲ್ಲಿ ಹೆಚ್ಚು ನಿಮಗೆ ಖಂಡಿತವಾಗ್ಲೂ ಸಮಾಜ ನಿಮ್ಮನ್ನು ಸ್ವೀಕಾರ ಮಾಡುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಎಸ್, ಹಾಗೆ ಪ್ರಕಾಶ್ ಅವರೇ, ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಏನಾದರೂ ಮತ್ತೆ ಯೋಜನೆಯನ್ನು ಈ ಕುಟುಂಬಕ್ಕೆ ಸಹಕಾರ ಮಾಡುವ ನಿಟ್ಟಿನಲ್ಲಿ ಮತ್ತೇನಾದರೂ ಯೋಚನೆ ಇದೆಯಾ ಅಂತ ಮುಂದೆ ನಿಮಗೆ? ನಾವು ಇನ್ನೀಗ ಅನೇಕ ಸಂಸ್ಥೆಗಳಿಗೆ ಮತ್ತು ಸರ್ಕಾರಕ್ಕೆ ನಮ್ಮ ಪತ್ರಗಳ ಮೂಲಕ ಮನವಿಯನ್ನು ಸಲ್ಲಿಸಬೇಕಂದೇಳಿ ಒಂದು ದೊಡ್ಡ ಯೋಚನೆ ಮಾಡ್ತಾ ಇದ್ದೀವಿ. ಓಕೆ. ಮತ್ತೆ ಇನ್ನೀಗ ಅದು ಒಳ್ಳೊಳ್ಳೆ ಇನ್ನು ಸುಮಾರು ಜನ ಡೋನರ್ಸ್ ಮನೆಗೆ ಹೋಗ್ಲಿಲ್ಲ, ಅವ್ರ ಮನೆಗೂ ಕೂಡ ಕೆಲವು ಮನೆಗೆ ಹೋಗ್ಲಿಕ್ಕಿದೆ. ಮತ್ತೆ ನಮಗೂ ಒಂದೀಗ ಕಾಲೇಜಲ್ಲಿ ಎಲ್ಲ ಕಡೆ ಈಗ ಪೇಪರ್ ಅಲ್ಲಿ ಬಂದಿರೋದ್ರಿಂದ ಇದ್ದಲ್ಲ, ಎಲ್ಲರೂ ನಮ್ಮನ್ನ ಗುರುತಿಸಿದ್ದಾರೆ. ಅವ್ರಿಗೆ ಒಂದು ನಂಬಿಕೆ ಜಾಸ್ತಿ ಆಗಿದೆ, ಈಗ ಕೊಟ್ರೆ ಏನೋ ಒಂದು ತಲುಪಿಸ್ತಾರೆ ಅವ್ರಿಗಂತ. ಇಷ್ಟು ದಿನ ನಾವು ಫಸ್ಟ್ ಅಮೌಂಟ್ ಕಲೆಕ್ಟ್ ಮಾಡುವಾಗ ತುಂಬಾ ಜನ ಕೇಳ್ತಾ ಇದ್ರು, ಅಲ್ಲಿ ಮನೆ ತಲುಪತ್ತಾ ಇದು ಅಥವಾ ನೀವೇ ಇಟ್ಕೋತೀರಾ ಅಂತ. ಅಂದ್ರೆ ನೇರವಾಗಿ ಕೇಳ್ಬಿಡ್ತಾ ಇದ್ರು, ಬೇಜಾರಾಗುತ್ತೆ ಏನೋ ನೋಡ್ತಾ ಇರಲಿಲ್ಲ, ಡೈರೆಕ್ಟ್ ಕೇಳ್ಬಿಡ್ತಾ ಇದ್ರು. ಕೆಲವರು ಅನುಮಾನದ ಮೂಲಕ ಕೊಟ್ರೆ, ಕೆಲವರು ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದು ಕೈ ₹1 ಎಲ್ಲ ಕೊಡ್ತಾ ಇದ್ರು. ಎಲ್ಲದನ್ನೂ ಬಾಕ್ಸ್ ಹಾಕೊಳ್ತಾ ಇದ್ವಿ, ಬಾಕ್ಸ್ ರೆಡಿ ಮಾಡಿದ್ವಿ, ಒಂದು ಬಾಕ್ಸ್ ಹಾಕೊಳ್ತಾ ಇದ್ವಿ. ಎಲ್ಲರೂ ಒಂದು ನಂಬಿಕೆ ಇಟ್ಟು ಕೊಟ್ಟಿರೋದನ್ನ ಮನೇಲಿ ತಲುಪಿಸಿದ್ದೀವಿ ಅನ್ನೋದೊಂದು ದೊಡ್ಡ ಖುಷಿ ಇದೆ. ಮತ್ತೆ ಇನ್ನೀಗ ನಾವು ಸಂಸ್ಥೆಗಳಿಗೆಲ್ಲ ಲೆಟರ್ ಎಲ್ಲ ಬರೀಬೇಕು, ಮತ್ತಿನ್ನ ದೊಡ್ಡ ದೊಡ್ಡ ಡೋನರ್ಸ್ಗೆಲ್ಲ ಒಂದು ಮೀಟ್ ಆಗ್ಬೇಕು, ಒಂದು ಮಾತಾಡ್ಬೇಕು, ಅದೊಂದು ಪ್ಲಾನ್ ಇದೆ ಅಷ್ಟೇ. ಮತ್ತೆ ಇನ್ನು ಊರೂರು ಕಡೆ ಕಲೆಕ್ಟ್ ಮಾಡೋದ್ರ ಹೆಚ್ಚು ಪ್ಲಾನ್ ಇಲ್ಲ. ಅಂದ್ರೆ ಹತ್ತತ್ರ ಊರೆಲ್ಲ ಕಲೆಕ್ಟ್ ಮಾಡಿದೀವಿ ಆಲ್ರೆಡಿ. ಅಂದ್ರೆ ನಾವು ಕಲೆಕ್ಟ್ ಮಾಡಿ ಇಳಿದಿದ್ದು ಬರೀ 18 ಜನ ಅಷ್ಟೇ.
ಅಂದ್ರೆ ನಾವು ಸ್ಟೂಡೆಂಟ್ ಪವರ್ ಅಂದ್ರೆ ಇದು ದೊಡ್ಡ ಪವರ್ ಅದಂತ ಮನಸ್ಸು ಬರ್ ನಾವು ಏನ್ ಬೇಕಾದ್ರೆ ಮಾಡ್ಬೋದು. ನಾವು ಬರೀ ಒಂದು 18 ಜನ 1,47,000 ಕಲೆಕ್ಟ್ ಮಾಡಿದ್ವಿ. ಆದ್ರಿಂದ ನಮ್ ಜೊತೆಗಿದ್ದು ಫ್ರೆಂಡ್ಸಿಗೆ ಮತ್ತೆ ನಮ್ ಸಹಾಯ ಮಾಡಿದವ್ರಿಗೆ ಮತ್ತೆ ನಮ್ಮ ನಂಬಿ ಅಮೌಂಟ್ ಕೊಟ್ಟವ್ರಿಗೆ ಎಲ್ಲರಿಗೂ ಕೂಡ ಒಂದು ದೊಡ್ಡ ಧನ್ಯವಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಕೃತಜ್ಞತರಾಗಿದ್ದೀರಿ ಅವ್ರಿಗೆಲ್ಲ. ಎಸ್ 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 ಖಂಡಿತ ಖಂಡಿತ ಎಸ್. ಅವ್ರಿಗೆ ಸಹಕಾರವನ್ನು ನೀಡಿದಂಥವ್ರಿಗೆ ನಾವು ಒಬ್ಬರಿಗೆ ಸಹಕಾರವನ್ನು ಮಾಡಬಲ್ವಿ, ಆ ಸಹಾಯವನ್ನು ನೀಡಬಲ್ವಿ ಅಂತಕ್ಕಂಥ ಆತ್ಮವಿಶ್ವಾಸಕ್ಕೆ ಪುಷ್ಟಿ ನೀಡಿದಂಥ ಅವರಿಗೆ ದೇಣಿಗೆಯನ್ನು ಕೊಟ್ಟಂಥ ಎಲ್ಲ ಏನು ಸಮಾಜ ಬಾಂಧವರಿದ್ದೀರಿ, ನಿಮಗೆಲ್ಲರಿಗೂ ಕೂಡ ನಮ್ಮ ವಾಹಿನಿ ಕಡೆಯಿಂದ ಕೂಡ ಸಾಕಷ್ಟು ಧನ್ಯವಾದಗಳು. ಎಸ್. ಹಾಗೆ ಸವಿತಾ ಅವರೇ, ಮುಂದಿನ ದಿನಗಳಲ್ಲಿ ಆ ಕುಟುಂಬಕ್ಕೆ ಯಾವ ರೀತಿಯಾಗಿ ಸಹಕಾರವನ್ನು ಅಪೇಕ್ಷೆ ಮಾಡ್ತೀರಿ ನೀವು? ಬೇರೆ ಬೇರೆ ಡೋನರ್ಸ್ ಕಡೆಯಿಂದ ಆಗ್ಬೋದು ಅಥವಾ ಬೇರೆ ಬೇರೆ ಮಾಧ್ಯಮಗಳ ಕಡೆಯಿಂದ ಆಗಿರ್ಬೋದು, ಯಾವ ರೀತಿಯಾಗಿ ಯೋಚನೆ ಇದೆ? ಮಗು ಆಪರೇಷನ್ ಆಗೋ ತನಕ ಅಂದ್ರೆ ಡೋನರ್ಸ್ ಅಸ್ಥಿಮಜ್ಜೆ ಡೋನರ್ ಸಿಕ್ಕರೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮಗುಗೆ. ಅದು ಅವ್ರನ್ನು ಕೂಡ ಸಂಪರ್ಕಿಸಬಹುದು, ಅಂದ್ರೆ ಯಾರು ಸಿಕ್ಕರೆ. ಆ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದೀರಾ ನೀವು ಸಹ ಹುಡುಕುವ ಪ್ರಯತ್ನ? ನಾವು ಮಾಡ್ಲಿಲ್ಲ, ಮಗು ತಂದೆ ಮಾಡಿದ್ರು. ಯಾಕಂದ್ರೆ ಅದು ನಿಮಗೆ ಗೊತ್ತ, ಅವ್ರಿಗೆ ಹೆಚ್ಚು ಗೊತ್ತು ಆ ಬಗ್ಗೆ. ಎಸ್ 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 ಖಂಡಿತ. ಅದೇ ಈಗ ಡೋನರ್ಸ್ ಮನೆ ಕೆಲವ್ರ ಮನೆಗೆ ನಾವೇ ಸ್ಟೂಡೆಂಟ್ಸ್ ಅವ್ರನ್ನ ಕರ್ಕೊಂಡು ಹೋಗ್ಪ ಅಂತ ಎಣಿಸ್ಕೊಂಡಿತ್ತು. ಮತ್ತೆ ನಮ್ಮ ಕಾಲೇಜ್ ಸ್ಥಾಪಕರು ವರದರಾಜ್ ಶೆಟ್ರು ಅವ್ರ ಹತ್ರ ಸಹ ಕಾಂಟ್ಯಾಕ್ಟ್ ಮಾಡ್ತಾ ಇತ್ತು. ಸ್ವಲ್ಪ ಅವ್ರು ಬಿಸಿ ಇದ್ರು ಅಂತೇಳಿ ಸಿಕ್ಲಿಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ನಂತರ ಆ ಮಗುಗೆ ಏನಾದ್ರು ಹೆಲ್ಪ್ ಮಾಡು ಅಂತೇಳಿ ಇತ್ತು. ಓಕೆ 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 ಖಂಡಿತ ಖಂಡಿತ. ಅದಕ್ಕೆ ಏನಾದರೂ ಪ್ರತಿಕ್ರಿಯೆಗಳು ಬೇರೆ ಬೇರೆ ಡೋನರ್ಸ್ ಕಡೆಯಿಂದ ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾರಾದರೂ ದೊಡ್ಡ ದೊಡ್ಡ ಜನ ಏನಾದರೂ ನಿಮಗೆ ಏನಾದರೂ ಭರವಸೆಯನ್ನು ಕೊಟ್ಟಿದ್ದು ಏನಾದರೂ ಇದೆಯಾ ಇಲ್ಲಿವರೆಗೂ? ಆ ಥರ ಯಾವ ಸಂಪರ್ಕ ಸಿಗಲಿಲ್ಲ. ಎಸ್ ಎಸ್ ಖಂಡಿತ. ನಿಮ್ಮ ಪ್ರಿನ್ಸಿಪಾಲ್ರು ಮತ್ತೆ ನಿಮ್ಮ ಸಂಸ್ಥೆಯವರು ಯಾವ ರೀತಿಯಾದ ಏನಾದರೂ ಮುಂದಾಲೋಚನೆ ಮಾಡ್ತಾ ಇದ್ದಾರೆ ಈಗ? ನಾವೀಗ ಮತ್ತೆ ಮಾಡ್ತಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಲೆಕ್ಚರ್ಸ್ ಎಲ್ಲ ಕೂಡ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು, ಎಲ್ಲರೂ ಸಹ ಹಣ ಕೊಟ್ಟಿದ್ರು. ಖಂಡಿತ ಹುಷಾರಾಗ್ಲಿ ಮಗು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿ. ಎಸ್ ಎಸ್. ನಾವು ಮತ್ತೆ ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ಮುಂದುವರಿಸೋಣ ನಮ್ಮ ಚರ್ಚೆಯನ್ನು. ವೀಕ್ಷಕರೇ, ಕರೆಂಟ್ ಅಫೇರ್ಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಇನ್ನಷ್ಟು ಈ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಕರೆಂಟ್ ಅಫೇರ್ಸ್ನಲ್ಲಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು ಪದವಿಯನ್ನು ವ್ಯಾಸಂಗ ಮಾಡಿಕೊಂಡು ಒಂದು ಅಸಹಾಯಕ ಕುಟುಂಬಕ್ಕೆ ಆರೋಗ್ಯಕ್ಕೆ ತೊಂದರೆಯನ್ನು ಅನುಭವಿಸ್ತಿರುವ ಗ್ರೀಸ್ಮಿತಾ ಅಂತಕ್ಕಂಥ ಮಗುವಿಗೆ ಸ್ಪಂದನೆಯನ್ನು ನೀಡಿದಂಥ ಅನುಭವ ಲಹರಿಯನ್ನು ಹಂಚಿಕೊಳ್ತಾ ಇದ್ವಿ. ನಾವು ಕೂಡ ಈ ಒಂದು ಸಹಾಯ ಮಾಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಬಹುದು. ಆ ಒಂದು ಕುಟುಂಬದ ಮತ್ತಷ್ಟು ಮಾಹಿತಿ ಮತ್ತೊಮ್ಮೆ ನಾವು ನೋಡಿಕೊಂಡು ಆ ಕುಟುಂಬದವರಿಗೆ ಸಾಧ್ಯವಾದಷ್ಟು ನಮ್ಮಿಂದ ಸಹಾಯವನ್ನು ಮಾಡುವ ಪ್ರಯತ್ನವನ್ನು ಮಾಡುವ ನೆಲೆಗಟ್ಟಿನಲ್ಲಿ ಈ ಒಂದು ಪುಟ್ಟ ದೃಶ್ಯ ಮಾಲಿಕೆಯ ಮಾಹಿತಿಯನ್ನು ಮತ್ತೊಮ್ಮೆ ಪಡೆಯೋಣ. ಆ ಮಗುವಿಗೆ 3 ವರ್ಷ. ಆದರೆ ವಿಧಿಯ ಕ್ರೂರ ಲೀಲೆಗೆ ಮಗುವಿನ ಕುಟುಂಬ ಒಳಗಾಗಿದೆ. ಅತಿ ಚಿಕ್ಕ ಪ್ರಾಯದಲ್ಲೇ ದೇಹದ ಎಲುಬಿನೊಳಗೆ ಅಸ್ಥಿಮಜ್ಜೆಯ ಕೊರತೆಯಿಂದಾಗಿ ದೇಹದಲ್ಲಿ ರಕ್ತದ ಉತ್ಪತ್ತಿಯನ್ನೇ ಕಾಣಲಾಗದ ಆ ಪುಟ್ಟ ಮಗುವಿನ ಭವಿಷ್ಯ ಕತ್ತಲಲ್ಲಿದೆ. ಆಕೆ ಕುಂದಾಪುರ ಹೆಮ್ಮಾಡಿಯ ಸುಳ್ಸೆ ಗ್ರಾಮದ ನಿವಾಸಿ ಗ್ರೀಷ್ಮಿತಾ. ಹೇಳಿ ಕೇಳಿ ಬಡತನದ ಕುಟುಂಬ. ಹೊಟ್ಟೆಗೆ ಹಿಟ್ಟಿಲ್ದೇ ಇದ್ರೂ ಹುಟ್ಟಿದ ಮಗುವಿಗೆ ಆರೋಗ್ಯ ಬೇಕು ಅನ್ನೋ ತೀವ್ರ ಹಂಬಲದೊಂದಿಗೆ ಅಲಿದಾಡಿದ ಊರುಗಳಿಲ್ಲ, ನೋಡದ ವೈದ್ಯರಿಲ್ಲ. ಆದರೆ ಪರಿಹಾರ ಮಾತ್ರ ಇದುವರೆಗೂ ಸಿಕ್ಕಿಲ್ಲ. ಕೊನೆಗೆ ಸುತ್ತಾಡಿ ಸೇರಿದ್ದು ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ. ಅಲ್ಲಿ ವೈದ್ಯರು ಹೇಳಿದ ಮಾತು ಕೇಳಿದ ದಂಪತಿಗಳು ದಿಕ್ಕು ಕಾಣದೆ ದಂಗಾಗಿ ಹೋಗಿದ್ದಾರೆ. ವೈದ್ಯರ ಪ್ರಕಾರ ಗ್ರೀಷ್ಮಿತಾ ದೇಹದಲ್ಲಿ ತಾನಾಗಿಯೇ ರಕ್ತದ ಉತ್ಪತ್ತಿಯಾಗಬೇಕಾದ್ರೆ ಶಸ್ತ್ರಚಿಕಿತ್ಸೆ ಅಗತ್ಯ. ಅದಕ್ಕೆ ತಗುಲುವ ವೆಚ್ಚ ಬರೋಬ್ಬರಿ 35 ಲಕ್ಷ ರೂಪಾಯಿಗಳು. ದಿಕ್ಕು ಕಾಣದ ಮಗುವಿನ ಪೋಷಕರು ಮಾಧ್ಯಮಗಳ ಮೊರೆ ಹೋಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಗ್ರೀಷ್ಮಿತಾ ಆರೋಗ್ಯ ಸಮಸ್ಯೆ ಹರಿದಾಡ್ತಾ ಇರೋದನ್ನ ಗಮನಿಸಿದ ಕೋಟೇಶ್ವರದ ಕಾಳಾವರ ಶ್ರೀ ವರದರಾಜ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ನಿತ್ಯಾನಂದ ಗಾಂವ್ಕರ್ ತಮ್ಮ ಸಹೋದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ.
ಸಮಸ್ಯೆಗೆ ಸ್ಪಂದಿಸಲು ಇಚ್ಛಿಸಿದ ಕಾಲೇಜಿನ ವಿದ್ಯಾರ್ಥಿಗಳು ಗ್ರೀಷ್ಮಿತಾ ಆರೋಗ್ಯ ಸುಧಾರಣೆಗೆ ಹಣ ಸಂಗ್ರಹಿಸಲು ಮುಂದಾಗ್ತಾರೆ. ವಾರಗಟ್ಟಲೆ ಊರೂರು ಸುತ್ತಿದ ವಿದ್ಯಾರ್ಥಿಗಳು ಒಟ್ಟು 1,42,000 ರೂಪಾಯಿಗಳನ್ನು ಸಂಗ್ರಹಿಸುತ್ತಾರೆ. ನಮ್ಮ ವಿದ್ಯಾರ್ಥಿಗಳೆಲ್ಲ ಬಂದು ನಮ್ಮ ಕೈಯಿಂದ ಆದಂಥ ಒಂದು ಕಿಂಚಿತ್ ಸಹಾಯವನ್ನು ನಾವು ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೇವೆ. ಇದಕ್ಕೆ ನಿಮ್ಮ ಒಂದು ಒಪ್ಪಿಗೆ ಬೇಕಂತ ಹೇಳಿದಾಗ ನಾನು ಮುಕ್ತ ಮನಸ್ಸಿನಿಂದ ನನ್ನ ಸ್ಟಾಫ್ನೊಟ್ಟಿಗೆ ಡಿಸ್ಕಸ್ ಮಾಡಿ ನನ್ನ ಒಪ್ಪಿಗೆಯನ್ನು ನೀಡಿದೆ. ಅದೇ ರೀತಿಯಲ್ಲಿ ನನ್ನೆಲ್ಲ ವಿದ್ಯಾರ್ಥಿಗಳು ತುಂಬ ಶಿಸ್ತುಬದ್ಧವಾಗಿ ಅನೇಕ ಕಡೆಯಲ್ಲಿ ದೇಣಿಗೆಯನ್ನು ಪಡೆಯುವುದರ ಮೂಲಕ ಆ ಮಗುವಿಗೆ ಇವತ್ತು ಸುಮಾರಾಗಿ 1,42,000 ಹಣವನ್ನು ಇವತ್ತು ಹಸ್ತಾಂತರ ಮಾಡಿದ್ದೇವೆ. ಹೀಗೆ ಸುಮಾರು 1,42,000 ಅಮೌಂಟ್ ಕಲೆಕ್ಟ್ ಮಾಡಿದ್ದೀವಿ. ಅದೊಂದು ದೊಡ್ಡ ಹೆಮ್ಮೆ ನಮಗೆ. ನಾವು ಈ ಕೆಲಸಕ್ಕೆ ನಮ್ಮ ಫ್ರೆಂಡ್ಸು ಒಂದು 18 ಜನ ತುಂಬಾ ಸಪೋರ್ಟ್ ಮಾಡಿದರು. ನಾವು ಎಲ್ಲ ಕಡೆ ಹೋಗೋದಕ್ಕೆ ಎಲ್ಲ ವಿಷಯಕ್ಕೂ ನಮ್ಮ ಜೊತೆನೇ ಇದ್ದರು. ಯಾರು ನಮ್ಮನ್ನು ಒಂದು ಬಿಟ್ಟು ಹೋಗೋ ಥರ ಇರಲಿಲ್ಲ. ನಮ್ಮ ರಿಲೇಟಿವಲ್ಲೇ ಒಬ್ಬ ಹುಡುಗಿ ಇದನ್ನು ನನಗೆ ಹೇಳಿದ್ದು. ಅದ ನಂತರ ಇದನ್ನು ನನ್ನ ಫ್ರೆಂಡ್ಸ್ ಹತ್ರ ಡಿಸ್ಕಷನ್ ಮಾಡಿದೆ. ಯಾರು ಕೂಡ ಬೇಡ ಅಂತ ಹೇಳಿದೆ, ಒಳ್ಳೆ ಒಪಿನಿಯನಿಂದ ಎಲ್ಲರೂ ಕೂಡ ಮುಂದೆ ಬಂದು ಸಹಾಯ ಮಾಡಿದ್ದಾರೆ. ಹಣ ಸಂಗ್ರಹಕ್ಕೆ ಮುಂದಾದ ವಿದ್ಯಾರ್ಥಿಗಳ ಸಾಮಾಜಿಕ ಕಳಕಳಿ ಮೆಚ್ಚುವಂತದ್ದು. ತಮ್ಮಂತೆಯೇ ಇರುವ ಇತರ ವಿದ್ಯಾರ್ಥಿಗಳಿಗೆ ಇವರು ಸ್ಫೂರ್ತಿಯಾಗಿದ್ದಾರೆ. ಗ್ರೀಷ್ಮಿತಾ ಆರೋಗ್ಯ ಸುಧಾರಣೆಗೆ 35 ಲಕ್ಷ ರೂಪಾಯಿಗಳ ಅಗತ್ಯವಿದ್ದು, ವಿದ್ಯಾರ್ಥಿಗಳು ಒಟ್ಟು ಹಾಕಿದ 1.5 ಲಕ್ಷ ರೂಪಾಯಿ ಸೇರಿ 4 ಲಕ್ಷ ರೂಪಾಯಿ ಸಂಗ್ರಹವಾಗಿದೆ. ಆದರೆ ಉಳಿದ 31 ಲಕ್ಷ ರೂಪಾಯಿಗಳನ್ನ ಬಡ ಕುಟುಂಬ ಒಟ್ಟು ಹಾಕಿದ್ರೆ ಮಾತ್ರ ಗ್ರೀಷ್ಮಿತಾ ಬದುಕು ಹಸನಾಗಬಹುದು. ಗ್ರೀಷ್ಮಿತಾ ಆರೋಗ್ಯಕ್ಕೆ ತಮ್ಮ ದೇಣಿಗೆ ಸಲ್ಲಿಸುವವರು ಆಕೆಯ ತಂದೆ ಮಧುಕರ ಅವರ 9945978437 ಸಂಖ್ಯೆಯನ್ನ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು. ಗ್ರೀಷ್ಮಿತಾ ಶಸ್ತ್ರಚಿಕಿತ್ಸೆಗೆ ಹಣಕಾಸಿನ ಅನುಕೂಲ ಒದಗಿ ಬರಲಿ. ಆಕೆಯ ಶಸ್ತ್ರಚಿಕಿತ್ಸೆ ಯಾವುದೇ ತೊಡಕಿಲ್ಲದೆ ಯಶಸ್ವಿಯಾಗಿ ನಡೆಯಲಿ. ಆಕೆ ಬೇಗ ಗುಣಮುಖಳಾಗಲಿ ಅನ್ನೋದು ನಮ್ಮ ಹಾರೈಕೆ. ಜೈಶೇಖರ್ ಮಡಪ್ಪಾಡಿ, ಸ್ಪಂದನ ನ್ಯೂಸ್, ಕುಂದಾಪುರ. ಎಸ್ ವೀಕ್ಷಕರೇ, ಮತ್ತಷ್ಟು ಈ ಬಗ್ಗೆ ಮಾಹಿತಿ ಜೊತೆಗೆ ಮತ್ತು ಈ ವಿದ್ಯಾರ್ಥಿಗಳ ಪ್ರಯತ್ನವನ್ನು ಶ್ಲಾಘಿಸಿ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಪುಷ್ಟಿಯನ್ನು ನೀಡತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಎಸ್ ಸುಭಾಷ್ ಮತ್ತು ಸವಿತಾ ಹಾಗೂ ಪ್ರಕಾಶ್ ಅವರೇ, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನೀವು ಇನ್ನಷ್ಟು ಏನಾದರೂ ಡೋನರ್ಸ್ನ ಹುಡುಕೋ ಪ್ರಯತ್ನ ಆಗ್ಬೋದು. ಜೊತೆಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಏನು ಡಾಕ್ಟರ್ ಸಲಹೆ ಮೇರೆಗೆ ಏನಾದರೂ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ತೊಡಗಿದರೆ ಖಂಡಿತವಾಗಲೂ ನೀವು ನಮ್ಮ ವಾಹಿನಿಗೆ ತಿಳಿಸ್ಬೋದು. ಆ ಬಗ್ಗೆ ಮತ್ತೊಂದು ವರದಿಯನ್ನು ಮಾಡ್ತಕ್ಕಂಥ ಪ್ರಯತ್ನ ಆಗ್ಬೋದು, ಅಥವಾ ಸಮಾಜದ ಮುಂದೆ ತರತಕ್ಕಂಥ ಪ್ರಯತ್ನವನ್ನು ನಾವು ಕೂಡ ಮಾಡುವ ಜೊತೆಗೆ ನಿಮ್ಮ ಜೊತೆಗೆ ಇರ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಕೊಡ್ತೇವೆ. ಹಾಗೆ ಭಾಳ ಮುಖ್ಯವಾಗಿ ಈ ಒಂದು ಕುಟುಂಬಕ್ಕೆ ನೀವು ಮತ್ತೆ ಇದಾದ ನಂತರ ಭೇಟಿಯಾಗಿ ಏನಾದರೂ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ಪ್ರಯತ್ನವನ್ನು ಏನಾದರೂ ಮಾಡಿದರೆ ನಿಮ್ಮ ಸ್ನೇಹಿತರೆಲ್ಲ ಸೇರಿ ಭೇಟಿ ಆಗ್ತಕ್ಕಂಥ? ಮತ್ತೆ ಹೋಗ್ಲಿಲ್ಲ. ಆದ್ರೆ ಅವ್ರು ಕಾಲ್ ಮಾಡಿದ್ರು ಮೊನ್ನೆ. ನಂಗೆ ಕುಂದಾಪುರದಲ್ಲೇನೋ ಸಿಕ್ಕಿದ್ರು. ಅದು ಮಗುಗೆ ಅಸ್ಥಿ ಮಜ್ಜೆ ಮ್ಯಾಚ್ ಆಗ್ಬೇಕಂತ ಹೇಳಿ ಅವ್ರು 2ನೇ ಮಗುಗೆ ಪ್ರಯತ್ನ ಮಾಡಿದ್ರು. ಅದು ಮ್ಯಾಚ್ ಆಗ್ಲಿಲ್ಲ ಅಂತ ಹೇಳಿ ಅದನ್ನ ಅಬೋಷನ್ ಮಾಡಿಸಿದ್ರಂತೆ. ಅದ್ ಮಾಡ್ಸಿದ್ದು ಸರಿಯಾಗ್ಲಿಲ್ಲ. ಅದನ್ನ ಮತ್ತೆ ವಾಪಸ್ ಏನೋ ಕ್ಲೀನ್ ಮಾಡಿಸ್ಬೇಕಂತೇಳಿ ಹೆಂಡತಿನ ಆಸ್ಪತ್ರೆ ಕರ್ಕೊಂಡು ಬಂದಿದ್ರು. ಆಗ ನಂಗೆ ಸಿಕ್ಕಿದ್ರು. ಖಂಡಿತ ನೋಡಿ, ಒಂದು ಕುಟುಂಬದಲ್ಲಿ ಎಷ್ಟೇ ವೈಯಕ್ತಿಕ ಸಮಸ್ಯೆ ಅಂದರೂ ಈ ರೀತಿಯಾದಂಥ ಆಂತರಿಕವಾದಂಥ ಸಾಕಷ್ಟು ತೊಂದರೆಗಳು, ಒಂದು ಕಡೆ ಮಗು ಮತ್ತು ಆ ಮಗುವಿಗಾಗಿ ತೊಂದರೆಯನ್ನು ಪಡ್ತಕ್ಕಂಥ ತಾಯಿ ಹೃದಯ ಅಂತಕ್ಕಂಥದ್ದು ದೊಡ್ಡದು. ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ತಾಯಿ ಗರ್ಭದಿಂದ ಬಂದಂಥವರು ತಮ್ಮ ಹೆತ್ತ ಮಗುವಿನ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕಾಗಿ ಮತ್ತಷ್ಟು ಪ್ರಯತ್ನಗಳನ್ನು ಮಾಡಿ ಅಲ್ಲಿ ವಿಫಲತೆಯನ್ನು ಹೊಂದಿದಾಗ ಅವರಿಗೆ ಎಷ್ಟು ಹೃದಯ ವಿದ್ರಾವಕವಾದಂಥ ನೋವುಗಳನ್ನು ಅನುಭವಿಸ್ತಾರೆ, ಚಿಂತೆಯನ್ನು ಅನುಭವಿಸ್ತಾರೆ ಅಂತಕ್ಕಂಥದ್ದು ಬಹಳ ಖೇದಕರವಾದದ್ದು, ಬಹಳ ಬೇಸರವನ್ನು ತರಿಸ್ತಕ್ಕಂಥದ್ದು. ಹಾಗಾಗಿ ಸಮಾಜವು ಅವರೊಟ್ಟಿಗೆ ಇರಬೇಕಂತಕ್ಕಂಥದ್ದು ಬಹಳ ಈ ವಿದ್ಯಾರ್ಥಿಗಳ ಕಳಕಳಿಯಾಗಿದೆ. ವೀಕ್ಷಕರೇ, ಈ ನಿಟ್ಟಿನಲ್ಲಿ ನೀವು ಕೂಡ ಅವರಿಗೆ ಒಂದು ಕರೆಯನ್ನು ಮಾಡುವುದು, ಆತ್ಮಸ್ಥೈರ್ಯವನ್ನು ತುಂಬಬಹುದು, ಅವರ ಮಗುವಿನ ಆರೋಗ್ಯದ ಬಗ್ಗೆ ಒಂದಷ್ಟು ನಿಮ್ಮಿಂದ ಆದಂಥ ಸಹಾಯ ಸಹಕಾರವನ್ನು ನೀಡಬಹುದು. ಅವರು ಫೋನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ, 994597
8437 ನೀವು ನೋಡ್ತಾ ಇದ್ರಿ ದೃಶ್ಯ ಮಾಲಿಕೆಯಲ್ಲಿ 99459784 ಮತ್ತು 37 ಈ ಸಂಖ್ಯೆಗೆ ಕರೆಯನ್ನು ಮಾಡ್ಬೋದು. ಈ ವಿದ್ಯಾರ್ಥಿಗಳು ಕೂಡ ನಿಮಗೆ ಸಂಪರ್ಕಕ್ಕೆ ಸಿಕ್ಕರೆ ಇವರ ಮುಖೇನವೂ ಕೂಡ ನೀವು ಅವರಿಗೆ ಸಹಾಯವನ್ನು ಮಾಡುವುದು. ಮಗುವಿನ ಶಸ್ತ್ರ ಚಿಕಿತ್ಸೆಗೆ ಸಹಾಯ ಮಾಡಲು ಇಚ್ಛಿಸುವಂತಹ ದಾನಿಗಳು ಈ ದೂರವಾಣಿಯ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮತ್ತೊಮ್ಮೆ ತಮಗೆ ನೆನಪಿಸ್ತೇವೆ, ದೂರವಾಣಿ ಸಂಖ್ಯೆ 994597 ಮತ್ತು 8437 ಈ ಸಂಖ್ಯೆಗೆ ಕರೆ ಮಾಡಿ ನೀವು ಕೂಡ ಸ್ಪಂದನೆಯನ್ನು ನೀಡಬಹುದು. ಹಾಗೆ ಇವತ್ತು ನಾವು ಈ ಊರನ್ನು ಕರೆದು ಇಲ್ಲಿ ಕೂರಿಸಿ ಮಾತನಾಡುವುದಕ್ಕೆ ದೊಡ್ಡ ಮಟ್ಟದ ಹಣ ಸಂಗ್ರಹವಾಗಲಿ ಇನ್ನೊಂದು ಮುನ್ನೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವಿದ್ಯಾರ್ಥಿಗಳಲ್ಲಿ, ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಈ ರೀತಿಯಾದಂಥ ಒಂದು ಪ್ರಜ್ಞೆ ಬೆಳೀಲಿ, ಅದು ಮತ್ತೊಬ್ಬರಿಗೆ ಮಾದರಿಯಾಗಲಿ ನಿದರ್ಶನವಾಗಲಿ ಅನ್ನೋ ನೆಲೆಗಟ್ಟಿನಲ್ಲಿ ಈ ಮೂವರು ವಿದ್ಯಾರ್ಥಿಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ವಿದ್ಯಾರ್ಥಿಗಳು, ಯುವಕರು ಇವತ್ತು ನಮ್ಮ ದೇಶಕ್ಕೆ ಸಂಪತ್ತು. ಯುವ ಸಂಪತ್ತಿನಿಂದಲೇ ನಮ್ಮ ದೇಶ ನಡೀತಕ್ಕಂಥದ್ದು. ಆ ಒಂದು ಕೊಡುಗೆ ಆ ರೀತಿಯಾದಂಥ ನೆಲೆಗಟ್ಟಿನಲ್ಲಿ ಈ ರೀತಿಯಾದಂಥ ವಿಚಾರಗಳು ಸಮಾಜಕ್ಕೆ ಸ್ಪಂದಿಸಬೇಕಾದಂಥ ಕಾಳಜಿ ಕೂಡ ಬೆಳವಣಿಗೆ ಆಗುವಲ್ಲಿ ಇವರಿಗೆ ನೀವು ಕೂಡ ಶ್ಲಾಘನೆಯನ್ನು, ಪ್ರಶಂಸೆಯನ್ನು ಮಾಡಬೇಕಾದದ್ದು ಸರಿ ಅಂತಕ್ಕಂಥದ್ದು. ಎಸ್ ಪ್ರಕಾಶ್ ಅವರೇ, ಮುಂದಿನ ದಿನಗಳಲ್ಲಿ ಏನೇನು ನಿಮ್ಮದು ಸಾಮಾಜಿಕವಾಗಿ ಸ್ಪಂದನೆಯನ್ನು ಮಾಡ್ತಕ್ಕಂಥ ನಿಮ್ಮ ಸ್ನೇಹ ಬಳಗಕ್ಕೆ ಯೋಚನೆ ಇದೆ? ಆ ಮಗುಗೆ ಇನ್ನೂ ದೊಡ್ಡ ಮಟ್ಟದ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೇಕಂತ ಅನ್ಸುತ್ತೆ. ಡೋನರ್ಸ್ ಏನಾದರೂ ಹೆಲ್ಪ್ ಮಾಡೋರು ಇದ್ರೆ ನಾವು ಆ ಮಗುಗೆ ಖಂಡಿತ ಈಗ ಡೋನರ್ಸ್ ಹುಡುಕೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀರಿ. ಎಸ್ ಸವಿತಾ ಅವರೇ, ಡೋನರ್ಸ್ನ ಯಾವ ರೀತಿಯಾಗಿ ಹುಡುಕ್ತಾ ಇದ್ದೀರಿ? ಯಾರ ಹತ್ರ ಕೇಳೋದು, ಮಾಹಿತಿ ಪಡೆಯೋದು, ಆ ರೀತಿ ಏನಾದರೂ ಪ್ರಯತ್ನಗಳು ಆರಂಭ ಮಾಡಿದ್ದೀರಾ? ಹೌದು, ನಾವು JC ಅನ್ನೋ ಸಂಸ್ಥೆಲಿದ್ದೆ. ಅದ್ರಲ್ಲಿ ಸ್ವಲ್ಪ ರಿಚ್ ಅವರೆಲ್ಲ ಇದ್ರು. ಅವ್ರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ, ಅಂದ್ರೆ ಸ್ವಲ್ಪ ಡೋನರ್ಸ್ ಇದ್ರೆ ಹೇಳಿ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿದೆ. ಕೆಲವ್ರು ಹೇಳ್ತೆ ಅಂತ ಹೇಳಿದ್ರು. ಇನ್ ಮುಂದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಹೋಗಿ ಡೊನೇಷನ್ ಕಲೆಕ್ಟ್ ಮಾಡಿ. ಎಸ್, ಅದಕ್ಕೇನಾದರೂ ಪ್ಲಾನಿಂಗ್ ಏನಾದರೂ ಮಾಡ್ಕೊಂಡಿದ್ದೀರಾ ಪ್ರಕಾಶ್ ಅವರೇ? ಡೋನರ್ಸ್ನ ಈಗ ಅವ್ರು ಹೇಳಿದಾಗೆ ಒಂದಷ್ಟು, ಯಾಕಂದರೆ ನಿಮಗೂ ಕೂಡ ಒಂದು ಸಣ್ಣ ಏನಂದರೆ ಒಂದಷ್ಟು ನಿಮಗೆ ಸಿಕ್ಕಾಗ ಒಂದಷ್ಟು ಕಾಂಟ್ಯಾಕ್ಟ್ ನಂಬರ್ಸು, ಒಂದಷ್ಟು ಹೆಸರುಗಳನ್ನು ಫೈಲ್ ಮಾಡಿಕೊಂಡು ಮತ್ತೆ ಅವ್ರಿಗೆ ರಿಮೈಂಡ್ ಮಾಡ್ತಕ್ಕಂಥ ಒಂದು ಮೆಸೇಜ್ ಹಾಕಿದರೆ ಸಾಕು, ಅಥವಾ ಒಂದು ಮೇಲ್ ಹಾಕಿದರೆ ಸಾಕು, ಅವರು ಮತ್ತೊಬ್ಬರಿಗೆ ತಿಳಿಸ್ತಕ್ಕಂಥದ್ದು. ಈ ರೀತಿಯಾದಂಥ ಇವತ್ತು ವಿಜುವಲ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಸ್ ಏನಿದೆ ಅದರ ಮೂಲಕ ನೀವು ಹೆಚ್ಚೆಚ್ಚು ಪ್ರಯತ್ನವನ್ನು ಮಾಡಿದಾಗ ನಿಮಗೆ ಸ್ಪಂದನೆ ಮಾಡ್ತಕ್ಕಂಥ ಜನ ಸಿಗ್ತಾರೆ. ಯಾಕಂದರೆ ಕರಾವಳಿಯಲ್ಲಿ ಸ್ಪಂದನ ವಾಹಿನಿ ಮೂಲಕ ಇದೇ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನು ಬಿತ್ತರಿಸಿದಾಗ, ಜನರ ಮನಸ್ಸಿಗೆ ತಲುಪಿಸಿದಾಗ, ದುಬೈಯಿಂದ, ಅಬುದಾಬಿಯಿಂದ ಕೂಡ ಮೊನ್ನೆ ಡೋನರ್ಸ್ ಬಂದು ಹಣವನ್ನು ಕೊಟ್ಟು ಹೋಗಿದ್ದ ಒಂದು ನೆನಪು ನಮ್ಮ ಕಣ್ಣು ಮುಂದಿದೆ. ಇತ್ತೀಚೆಗೆ ಅಷ್ಟೇ ಆಗಿದ್ದು. ಹಾಗಾಗಿ ನಿಮಗೂ ಕೂಡ ಈ ಒಂದು ಸಂಚಿಕೆ ಒಂದಷ್ಟು ಸಹಾಯವನ್ನು ನೀಡ್ಬೋದು ಅನ್ನುವ ಆಶಯ ಕೂಡ ನಮಗಿದೆ. ಹಾಗಾಗಿ ನೀವು ಕೂಡ ಹೆಚ್ಚೆಚ್ಚು ಮತ್ತೆ ರಿಮೈಂಡ್ ಮಾಡೋ ಪ್ರಯತ್ನವನ್ನು ಮಾಡಿದರೆ, ಅಲ್ಲ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಓದು ಅಭ್ಯಾಸವನ್ನು ಮಾಡಿಕೊಂಡು ಒಂದಷ್ಟು ಸಮಯವನ್ನು ಅದಕ್ಕಾಗಿ ಮೀಸಲಿಟ್ಟರೆ ನಿಮ್ಮೊಟ್ಟಿಗೆ ಸಿಗ್ತಾರೆ. ಮತ್ತು ನಿಮ್ಮ ನಾಗರಾಜ್ ಅಂತವರು, ಸ್ಪಂದನ ವಾಹಿನಿ ಅಂತವರು, ನಿಮಗೆ ಸಹಕಾರವನ್ನು ನೀಡ್ತಕ್ಕಂಥ ಜನ ಸಿಗ್ತಾರೆ. ಅವರಿಗೆ ಬಂದಂಥ ಈಗ ನಮ್ಮ ವೃತ್ತಿಯಿಂದ ನಾವು ಮಾಡಬಹುದಾದಂಥ ಸಹಾಯವನ್ನು ನಾಗರಾಜ್ ಅವರು ಅವರ ವೃತ್ತಿಯಿಂದ ಅವ್ರು ಮಾಡಬೇಕಾದಂಥ ಸಹಾಯವನ್ನು, ಡೋನರ್ಸು ತಮ್ಮ ವೃತ್ತಿಯಿಂದ ತಾವು ಮಾಡಬೇಕಾದಂಥ ಸಹಾಯವನ್ನು ನಿಮ್ಮೊಟ್ಟಿಗೆ ಮಾಡಿದಾಗ ನಿಮ್ಮ ಮುಖೇನ ಒಂದು ದೊಡ್ಡ ದಾರಿ ನಿರ್ಮಾಣವಾಗ್ತದೆ ಅಲ್ವಾ? ಖಂಡಿತ. ಹಾಗಾಗಿ ಆ ದಿಸೆಯಲ್ಲಿ ನಿಮ್ಮ ಪ್ರಯತ್ನ ಇನ್ನೂ ಕೂಡ ಮೊಟಕಾಗದೆ ಮುಂದುವರಿಲಿ ಅಂತಕ್ಕಂಥದ್ದು. ಎಸ್, ಇದಲ್ಲದೆ ಮತ್ತೆ ಇನ್ನು ಏನೇನು ನಿಮ್ಮ ಸ್ನೇಹ ಬಳಗದಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಮಾಡಿದ್ದೀರಿ ಅಥವಾ ಹಿಂದೆ ಮಾಡ್ತಾ ಇದ್ದೀರಿ ನೀವು ಸಮಾಜದಲ್ಲಿ ಅಥವಾ ನಿಮ್ಮ ಹವ್ಯಾಸಗಳಲ್ಲಿ ಸವಿತಾ ಅವರೇ? ಅಂತದಿನ್ನು ಎಂತ ಮಾಡ್ಲಿಲ್ಲ, ಇದೇ ಫಸ್ಟ್ ಟೈಮ್. ಇದು ಒಂದು ಪೂರ್ತಿ ಒಂದು ಹಂತಕ್ಕೆ ತರಬೇಕು ಅನ್ನೋ ಪ್ರಯತ್ನ ನಿಮ್ಮಲ್ಲಿದೆ. ಇದನ್ನು ಮುಗಿಸೋವರೆಗೂ ಒಂದು ಹಂತಕ್ಕೆ ಬಂದಾದ್ಮೇಲೆ ಒಂದು ಖುಷಿ ಆಗ್ತದೆ. ಖಂಡಿತ ಒಂದು ನಿಯೋಜಿತವಾಗಿ ಹಾಕ್ಕೊಂಡು ಮುಗಿಸ್ಬೋದು ಅನ್ನೋ ನೆಲೆಗಟ್ಟಿನಲ್ಲಿ. ಎಸ್ ಪ್ರಕಾಶ್ ಅವರೇ, ಈಗ ಸದ್ಯ ಯಾವ ರೀತಿ ನಡೆದಿದೆ ಆ ಕುಟುಂಬದವ್ರದ್ದು ಮತ್ತು ಸಮಾಜದ ಒಡನಾಟ ಆಗಿರ್ಬೋದು, ಆ ಮಗುವಿನ ಆರೋಗ್ಯದ ಪರಿಸ್ಥಿತಿ ಆಗಿರ್ಬೋದು? ಮಗುವಿನ ಆರೋಗ್ಯ ಪರಿಸ್ಥಿತಿ ಅಂದ್ರೆ ಇವಾಗ ಮಂತ್ಲಿ ಬ್ಲಡ್ ಚೇಂಜ್ ಮಾಡ್ತಾನೆ ಇದ್ದಾರೆ, ಹುಡ್ದಾಗಿಂದ ಚೇಂಜ್ ಮಾಡ್ತಾನೆ ಇದ್ದಾರೆ, ಈಗ ಚೇಂಜ್ ಮಾಡ್ತಾನೆ ಇದ್ದಾರೆ ಅವರು. ಅದು ಅವರು ಶಾಲೆ ಸೇರ್ಸೋಕ್ಕಿಂತ ಮುಂಚೆ ಅದನ್ನು ಆಪರೇಷನ್ ಮಾಡಬೇಕು, ಇಲ್ಲಾಂದ್ರೆ ದೊಡ್ಡದಾದ್ರ ಮೇಲೆ ಆಪರೇಷನ್ ಮಾಡಿದ್ರೆ ಸರಿಯಾಗಲ್ಲ ಅಂತ ಇದ್ದಾರೆ. ಆದ್ರಿಂದ ಆದಷ್ಟು ಬೇಗ ಆಪರೇಷನ್ ಮಾಡಬೇಕು ಅಂತ ಅವರು ಎಲ್ಲ ಕಡೆ ಹುಡ್ಕಾಡ್ತಾ ಇದ್ದಾರೆ. ನಾವು ಅದಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂತ ನಾವು ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ಈಗ ಡೋನರ್ಸ್ ಮನೆಗೆ, ಇನ್ನೀಗ ಡೋನರ್ಸ್ ಮನೆ ನಾವು ಇಷ್ಟು ದಿನ ಹೋಗಿದ್ವಿ ಡೋನರ್ಸ್ ಮನೆಗೆ, ಬಟ್ ನಾವು ಹೋದಲ್ಲಿ ಎಲ್ಲೂ ಕೂಡ ಡೋನರ್ಸ್ ಇರಲಿಲ್ಲ, ಅವ್ರ ಮನೇಲಿ ಇರಲಿಲ್ಲ. ಹೆಚ್ಚಂದ್ರೆ ನಾವು ಡೋನರ್ಸ್ ಅಂದ್ರೆ ಒಬ್ರಿಗೆ 1000 ಕಲೆಕ್ಟ್ ಮಾಡಿದ್ವಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಒಬ್ರು ಕೊಟ್ಟೋರಿಲ್ಲ. ಇನ್ನೆಲ್ಲ ಹೆಚ್ಚಂದ್ರೆ 1 ಸಾವಿರ ಕೊಟ್ಟಿದ್ರು, ಒಂದು ಎಷ್ಟು 6-7 ಜನ ಕೊಟ್ಟಿರ್ಬೋದು ಅಷ್ಟೇ. ಅದಕ್ಕಿಂತ ಸಣ್ಣ ಮಟ್ಟದ ಅಮೌಂಟ್, ಸಣ್ಣ ಅಮೌಂಟ್, ಹನಿ ಗುಡ್ದೆ ಹಳ್ಳ ಅನ್ನೋ ತರ ಸಣ್ಣ ಅಮೌಂಟ್ ನ ಒಟ್ಟಾಕಿ ನಾವು ಈಗ 1,42,000 ಕಲೆಕ್ಟ್ ಮಾಡಿ ಕೊಟ್ಟಿದ್ವಿ. ದೊಡ್ಡ ಡೋನರ್ಸ್ ಸಹ ಮುಂದೆ ಬಂದು ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದಿರ್ತಲ್ಲ,
ಆ ಒಂದು 30 ಲಕ್ಷ ಒಂದು ಆದಷ್ಟು ಮಟ್ಟಿಗೆ ರೀಚ್ ಆಗ್ಬೋದು ಸರ್. ಖಂಡಿತ ಅದೇನು ಅಸಾಧ್ಯವಾದ್ದೇನಲ್ಲ. ಖಂಡಿತ ಯಾಕೆಂದ್ರೆ ನೀವು ಹೇಳಿದಾಗೆ ಹನಿ ಹನಿ ಕೂಡಿದ್ರೇನೆ ಹಳ್ಳ, ಇದು ಒಳ್ಳೆ ಆರಂಭ ಕೂಡ. ಈಗ ಯಾರೋ 35 ಜನ 1 ಲಕ್ಷ ಕೊಟ್ಬಿಟ್ರೆ ನಿಮ್ಗೆ ಅದು ಪರಿಶ್ರಮ ಅನಿಸ್ತಿರ್ಲಿಲ್ಲ, ಮತ್ತೆ ಅಷ್ಟೊಂದು ದೊಡ್ಡ ನಾವು ಸೇವೆ ಮಾಡ್ತಾ ಇದೀವಿ ಅನಿಸಿ. ಈ ಹಣದ ಬೆಲೆಯೂ ಅಷ್ಟೇ ಮಹತ್ವವಾದದ್ದು, 1 ರೂಪಾಯಿಗೂ ಕೂಡ ಅದರ ಮಹತ್ವ ಇದೆ. ಈ ನೆಲೆಗಟ್ಟಿನಲ್ಲಿ ಭಾಳ ಮುಖ್ಯವಾಗಿ ನಿಮಗೆ ಇನ್ನೂ ಕೂಡ ಡೋನರ್ಸ್ ಸಿಕ್ಕಲಿ ಅಂತಕ್ಕಂಥದ್ದು ನಮ್ಮ ಸದಾಶಯ. ಅದರ ಬಗ್ಗೆ ಇನ್ನಷ್ಟು ಕೂಡ ನಿಮ್ಮ ಪ್ರಯತ್ನಗಳಿರಲಿ. ಅದರ ಬಗ್ಗೆ ಸಾಕಷ್ಟು ಸಮಾಜ ಸೇವೆಯಲ್ಲಿ ಇರತಕ್ಕಂಥ ಸಂಸ್ಥೆಗಳನ್ನ ಭೇಟಿಯಾಗೋದಾಗಲಿ ಅಥವಾ ಆ ರೀತಿಯ ಡೋನರ್ಸ್ಗಳನ್ನ ಭೇಟಿಯಾಗೋದಾಗಲಿ, ಅವರಿಗೆ ಏನಾದರೂ ಒಂದಷ್ಟು ಕ್ರಮಗಳನ್ನು ಇನ್ನೂ ಬೇರೆ ಬೇರೆ ರೀತಿ ಜಾಗೃತವಾಗಿ ಮಾಡ್ತಾ ಹೋದರೆ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದ್ದು. ಎನಿವೆ, ಪ್ರಕಾಶ್ ಮತ್ತು ಸುಭಾಷ್ ಮತ್ತು ಸವಿತಾ ಅವರು 3 ಜನ ಇವತ್ತು ಸಮಾಜದಲ್ಲಿ ನಿಮ್ಮ ಚಟುವಟಿಕೆಯನ್ನು ನಿಮ್ಮ ಸ್ನೇಹ ಬಳಗದ ವತಿಯಿಂದ ಏನೇನು ನಡೀತಾ ಇದೆ ಅನ್ನೋ ನೆಲೆಗಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರೆ ನಿಮಗೆ ಮೂವರಿಗೂ ಕೂಡ ಸಾಕಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೆಲ್ಕಮ್. ಎಸ್ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ಮಾನವೀಯತೆಯನ್ನು ಮೆರೆದ ವಿದ್ಯಾರ್ಥಿಗಳು ಅಂತಕ್ಕಂಥ ಉಪಶೀರ್ಷಿಕೆ ಅಡಿಯಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಮೂಡಿಬಂತು ಅಂತ ಭಾವಿಸ್ತೇನೆ. ಈ ವಿದ್ಯಾರ್ಥಿಗಳಿಗೆ ಇವರ ಒಂದು ಸಮಾಜ ಸೇವೆಗೆ ಜಯವಾಗಲಿ. ಇವರು ಮುಂದಿನ ದಿನ ಆ ಮಗುವಿನ ಆರೋಗ್ಯ ಮತ್ತು ಆ ಕುಟುಂಬಕ್ಕೆ ಇವರಿಂದ ತಕ್ಕಷ್ಟು ಸಹಕಾರ ದೊರೆಯಲಿ. ಹಾಗೆ ನೀವು ಕೂಡ ನಾವು ಈ ಸಂಚಿಕೆಯಲ್ಲಿ ಇಡೀ ಸಂಚಿಕೆಯಲ್ಲಿ ಅವರ ದೂರವಾಣಿ ಸಂಖ್ಯೆ ಮತ್ತು ಅವರ ಸಂಪೂರ್ಣ ವಿವರಗಳನ್ನು ನೀಡಿದ್ದೇವೆ. ತಮಗೆ ಸಾಧ್ಯವಾದಷ್ಟು ಸಹಕಾರವನ್ನು ನೀಡಬಹುದು. ನಿಮಗೂ ಕೂಡ ಶುಭವಾಗಲಿ. ನೀವು ಕೂಡ ಅವರ ಒಂದು ಕಷ್ಟಕ್ಕೆ ಸ್ಪಂದಿಸುವ ಮನೋಭಾವನೆಯನ್ನು ಮೆರೆಯಿರಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.